ಆಗ ಮುಕ್ತೇಶ್ವರರು ಹೇಳಿದ ಹಾಗೆ ಈ ಮೇಳದ ಯಜಮಾನ ಸುಬ್ರಹ್ಮಣ್ಯ ಸ್ವಾಮಿ, ನಾವೆಲ್ಲರೂ ಕಲಾವಿದರು. ಆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹದಂತೆ ನಾವೆಲ್ಲ ಇದಕ್ಕೆ ಮುಂದುವರಿತಾ ಇದ್ದೇವೆ. ಅವರು ಯಾರನ್ನು ಬೇಕೋ ಅವರನ್ನು ಆರಿಸಿಕೊಳ್ತಾರೆ, ದಾನಿಗಳನ್ನು ಅವರೇ ಆರಿಸ್ತಾರೆ. ನಿಮ್ಮೆಲ್ಲರನ್ನು ಇವತ್ತಿಲ್ಲಿ ಬರಲಿಕ್ಕೂ ಯೂಟ್ಯೂಬ್ನ ಮೂಲಕ ವೀಕ್ಷಿಸಲಿಕ್ಕೂ ಅಥವಾ ಮೇಳಕ್ಕೆ ಸಂಪೂರ್ಣ ಸಹಕಾರ ಎಲ್ರಿಗೂ ನೀಡಲಿಕ್ಕೆ ಮೂಲ ಪ್ರೇರಣೆ ಸುಬ್ರಹ್ಮಣ್ಯ ಸ್ವಾಮಿ. ನಾವು ಕೇವಲ ನಿಮಿತ್ತ ಮಾತ್ರ, ಒಂದು ಮಾಧ್ಯಮ ಅದಕ್ಕೆ. ಹಾಗಾಗಿ ಆ ಸ್ವಾಮಿಯ ಪ್ರೇರಣೆಯಿಂದ ನಡೀತಾ ಇದೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಮುಂದೊಂದು ದಿನ ಈ ಪಾವಂಜ ಕ್ಷೇತ್ರದ ಮೇಳ ಕೂಡ ಉನ್ನತ ಮಟ್ಟಕ್ಕೆ ಏರಲಿ ಎಂಬುದಾಗಿ ಆಶಿಸ್ತಾ, ಎಲ್ಲ ಗುರು ಹಿರಿಯರಲ್ಲಿ, ಯಕ್ಷಗಾನ ಕಲಾಭಿಮಾನಿಗಳಲ್ಲಿ, ಯಕ್ಷಗಾನ ಕಲಾವಿದರಲ್ಲಿ ನಿಮ್ಮ ಹಾರೈಕೆ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂಬುದಾಗಿ ಹೇಳುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಡಾಕ್ಟರ್ ಯಾಜಿ ನಿರಂಜನ ಭಟ್ರು, ಆಡಳಿತ ಮುಕ್ತೇಶ್ವರರು ಹಾಗೂ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ, ಸೇರಿರುವ ಎಲ್ಲ ಪ್ರೇಕ್ಷಕರಿಗೆ, ಲೈವ್ ಮೂಲಕ ವೀಕ್ಷಿಸುತ್ತಿರುವ ಲಕ್ಷಾಂತರ ಮಂದಿ ವೀಕ್ಷಕರಿಗೆ, ಮಾಧ್ಯಮ ಬಂಧುಗಳಿಗೆ ಹಾಗೂ ದೇವಸ್ಥಾನದ ಎಲ್ಲ ಅರ್ಚಕ ವೃಂದದವರಿಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಹಲೋ, ಇಲ್ಲಿಗೆ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದಕ್ಕೆ ಈ ರಂಗ ವೇದಿಕೆಯಲ್ಲಿ ಶಾಂಭವಿ ವಿಜಯ ಯಕ್ಷಗಾನ ಮೂಡಿ ಬರಲಿಕ್ಕಿದೆ. ತಾವೆಲ್ಲರೂ ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಯಕ್ಷಗಾನಂ ಗೇಳ್ಗೆ ಸರ್ವೇ ಜನಃ ಸುಖಿನೋ ಭವಂತು. ಹಲೋ, ವಿಶೇಷವಾಗಿ ಇಂದಿನ ನಮ್ಮ ಈ ಯಕ್ಷಗಾನ ಕಾರ್ಯಕ್ರಮ ನಮ್ಮ ಇಡೀ ಕರ್ನಾಟಕ ಭಾಗಕ್ಕೆ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರೊಂದಿಗೆ ಅರ್ಧ ಮಹಾರಾಷ್ಟ್ರ ಭಾಗದ ಜನತೆ ಕೂಡ ನೋಡುವಂಥ ಒಂದು ಸೌಕರ್ಯವನ್ನು ನಮ್ಮ ಮಾಧ್ಯಮ ಮಿತ್ರರು ಮಾಡಿದ್ದಾರೆ. C4U ನಮ್ಮ ಟಿವಿಯ ಮುಖೇನ ಈ ಸೌಕರ್ಯವನ್ನು ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರೂ ಒಂದು ಜೋರಾದಂಥ ಕೈ ಚಪ್ಪಾಳೆ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಅಂಬುರುಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮನೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಣ ಮಾಡುತ್ತ ವರ್ಣಿಪೆನಿ ಕಥಾಮೃತವ
ಮಾರ್ತಾಂಡ ಭಲೆ ವೈದಿಕ ಜನಿಮ ಸ್ವರೂಪ ಭಲೆ ಭಲರೇ ಪರಾಕ್ರಮ ಗಂಠೀರವ ಎಲ್ಲಿದೇನಯ್ಯ ಇರುವಂತಹ ಸ್ಥಳ ನಾಕಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ದೇವೇಂದ್ರ ಮಹಾಪ್ರಭುಗಳೆಂದು ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದಂತಹ ಕಾರ್ಯ ಅಗಣಿತ ಲೋಕಾದಿಲೋಕಗಳು ಉದರದಿ ಸೊಗೈಪ ಜಗದಾದಿ ಮಾಯೆಯನ್ನು ಸ್ಮರಿಸುತ್ತ ವಾಗೀಶ ರಮೇಶ ಉಮೇಶತ್ರಯರನ್ನು ಧ್ಯಾನಿಸಿ ಆಚಾರ್ಯ ಬೃಹಸ್ಪತಿ ವರ್ಯರಿಗೆ ವಂದಿಸಿ ತುಂಬಿದ ಸುರಸಭೆಗೆ ನನ್ನ ಶಿರವನ್ನು ತಗ್ಗಿಸಿ ಆಮೇಲೆ ನನಗಾಗಿ ಇರಲಿರ್ಪ ಈ ಸುರಗದ್ದುಗೆಯನ್ನು ಏರಿಕೊಳ್ಳುತ್ತೇನೆ, ನೋಡೋಣ. ಆಚಾರವಂತನಾಗಿ ಸದಾಚಾರ ಚಿತ್ತನಾಗಿ ಪ್ರಪಂಚಮುಖದಲ್ಲಿ ಬಾಳಿದವನು ಯಾರು ಎನ್ನುವಂತಹ ಪ್ರಶ್ನೆಗೆ ಎಲ್ಲರೂ ಕೊಡುವಂತಹ ಉತ್ತರ ದೇವೇಂದ್ರ ನಾಮಾಂಕಿತನಾದಂತಹ ನನ್ನನ್ನು. ಹೌದು, ಹುಟ್ಟುವುದಕ್ಕೆ ಕಶ್ಯಪ ಮಹಾಮುನಿವರನಿಂದ ಅದಿತಿ ದೇವಿಗೆ ಸಂಚರಿಸಿದವ ನಾನು. ಹುಟ್ಟು ಆಕಸ್ಮಿಕ, ಅಂತ್ಯ ಎನ್ನುವುದು ಅದು ಅನಿವಾರ್ಯ. ಈ ನಡುವಿನ ಬದುಕು ಎನ್ನುವುದು ಅದು ಸಾರ್ಥಕತೆಯನ್ನು ಹೊಂದಬೇಕು, ಉಳಿದವರಿಗೆ ಅದು ದಾರಿದೀಪವಾಗಬೇಕು, ಅಂತೆಯೇ ನನ್ನ ಜೀವನ ನಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ಮೇಘವಂತ ಪರ್ವತವನ್ನೇರಿ ಚಿತಮನ್ಯವಾಗಿ ಶತಮನ್ಯವನ್ನು ಮಾಡಿದ ಕಥದಿಂದಲಾಗಿ ತ್ರಿಮೂರ್ತಿಗಳು ಮನಮೆಚ್ಚಿ ನೀಡಿದಂತಹ ದೈವೀ ಪ್ರಸಾದವೀ ನಮ್ಮಿ ಸ್ವರ್ಗಲೋಕ. ಧರ್ಮೋ ರಕ್ಷತಿ ರಕ್ಷಿತ ಎನ್ನುವಂತಹ ಮಂತ್ರವನ್ನೇ ನನ್ನ ಜೀವನದ ಉಸಿರಾಗಿಸಿಕೊಂಡವ. ಧರ್ಮ ಕರ್ಮದ ಜಿಜ್ಞಾಸೆಯಲ್ಲಿ ಬಿದ್ದಂತಹ ಪ್ರಪಂಚಕ್ಕೆ ಧರ್ಮದ ದೀಕ್ಷೆಯನ್ನಿತ್ತು ಸಕಲ ಜೀವರಾಶಿಗಳು ಧರ್ಮದಿಂದಲೇ ನಡೆದುಕೊಳ್ಳಬೇಕು ಎನ್ನುವುದರತ್ತ ಕಡೆಗೆ ನಾನು ಮನ ಮಾಡಿದೆ. ಎಂದಿನಂತೆ ಇಂದು ಕೂಡ ನಾನು ಸೇರಿದಂತೆ ಅಷ್ಟ ದಿಕ್ಪತಿಗಳಲ್ಲಿ ಕ್ರಮವಾಗಿ
ಸಿಕ್ಕಿ ಕಾಲ ನಿರುತಿ ವರುಣ ವಾಯು ಅರಸಕ ಈಶಾನ್ಯ ಮುಖ್ಯರ ಒಲವಿನಿಂದ ಫಲವಿನಿಂದ ಈ ಸುಧರ್ಮ ಸಭೆಯನ್ನು ನಾನು ಪ್ರವೇಶಿಸಿದ್ದೇನೆ. ನನ್ನವಳಾದಂತಹ ಸಚಿಯೊಂದಿಗೆ ಹರಿವಿಷ್ಟರವನ್ನು ಏರಿ ಕುಳಿತುಕೊಂಡವನಿದ್ದೇನೆ. ಆ ಕಾಲಕ್ಕೆ ಎಲ್ಲರೂ ಸುಮವೃಷ್ಟಿಯನ್ನು ಹರಿಸುತ್ತಾ ಇದ್ದಾರೆ. ಮಾತ್ರವಲ್ಲ, ಜಯಘೋಷವನ್ನು ಹಾಡುತ್ತಾ ಇದ್ದಾರೆ. ಮನಸ್ಸಿಗೆ ನೆಮ್ಮದಿಯಾಗುತ್ತಾ ಇದೆ. ಇಷ್ಟು ಮಾತ್ರವಲ್ಲ, ನಮ್ಮ ಓಲಗವ ಕ್ಷಣದಲ್ಲಿಯೇ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೆಯರೇ ಮೊದಲಾದ ಅಪ್ಸರೆಯರು ನಾಟ್ಯವನ್ನು ಆಡುತ್ತಾ ಇದ್ದಾರೆ. ಲಯಬದ್ಧವಾದಂತಹ ನಾಟ್ಯವನ್ನು ಕಾಣುವುದಕ್ಕೆ ಮನಸ್ಸು ತುಂಬಿ ಬರುತ್ತಾ ಇದೆ. ಅದಕ್ಕೆ ಪೂರಕನಾಗಿ ಚಿತ್ರಸೇನನ ಗಾಯನ. ಒಮ್ಮೆ ಕೇಳಿದರೆ ಮತ್ತೊಮ್ಮೆ ಕೇಳಬೇಕು, ಮಗದೊಮ್ಮೆ ಆಲಿಸಬೇಕು, ಕೇಳುತ್ತಲೇ ಇರಬೇಕು ಎನ್ನುವ ಹಾಗೆ ಮನಸ್ಸು ತವಕಿಸುತ್ತಾ ಇದೆ. ಇಷ್ಟು ಮಾತ್ರ ನಮ್ಮ ಈ ಸ್ವರ್ಗಲೋಕದಲ್ಲಿರುವುದೇ? ಖಂಡಿತವಾಗಿಯೂ ಅಲ್ಲ. ಒಂದು ಸಂಚಾರಕ್ಕೆ ಹೊರಟಾಗ ವಾಹನವಾಗಿ ಐರಾವತ, ಕಳರ ದಮನಕ್ಕೆ ಬೇಕಾಗಿ ವಜ್ರಾಯುಧ, ಕಾಮಿಸಿದ್ದನ್ನು ಕೊಡುವಂತಹ ಕಾಮಧೇನು, ಕಲ್ಪಿಸಿದ್ದನ್ನು ಕಲ್ಪಿಸುವಂತಹ ಕಲ್ಪವೃಕ್ಷ, ಸ್ಪರ್ಶ ಮಾತ್ರದಿಂದಲೇ ಸಕಲ ಲೋಹಗಳನ್ನು ಚಿನ್ನವಾಗಿಸುವಂತಹ ಪರಶುಮಣಿ, ಇವೆಲ್ಲ ನಮ್ಮಲ್ಲಿ ಇದೆ ಅಂತ ಹೇಳುವುದಕ್ಕೆ ಬಹಳಷ್ಟು ಹೆಮ್ಮೆ ಆಗುತ್ತಾ ಇದೆ. ಆದರೆ ಏನು ಮಾಡೋಣ, ಸಂಪತ್ತು ತುಂಬಿ ತುಳುಕುತ್ತಾ ಇದೆ ಈ ದೇವಲೋಕದಲ್ಲಿ. ಅದುವೇ ನಮ್ಮ ಪಾಲಿಗೆ ಕಂಟಕವಾಯಿತೋ ಎನ್ನುವ ಹಾಗೆ ಒಮ್ಮೆ ನನಗನಿಸುವುದು. ಇದ್ದಾರಲ್ಲ ಹಿರಿಯವೇ ಮಕ್ಕಳಾದಂತಹ ದಾನವರು, ಅವರ ಬಗ್ಗೆ ಸುಮನಸರೇ ವಿಚಾರವನ್ನು ಸಮಾಲೋಚಿಸಬೇಕಾಗಿದೆ. ಸುಮನಸರು ಕೇಳಿದಿರಿ ಹಿರಿಯವ್ಯ ಮಕ್ಕಳಾದಂತಹ ದಾನವರ ಪೀಡೆ ಎನ್ನುವುದು ಅದು ಮುಗಿದ ಪ್ರಕರಣವಲ್ಲ. ಬ್ರಹ್ಮನನ್ನು ಪರಮೇಶ್ವರನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರವನ್ನು ಪಡೆದುಕೊಂಡು ಈ ಹಿಂದೆ ಅದೆಷ್ಟೋ ಬಾರಿ ನಮ್ಮ ನಾಲ್ಕು ಲೋಕವನ್ನು ದಾಳಿ ಮಾಡಿದವರಿದ್ದಾರೆ. ಆದರೆ ಬೆಂಕಿಯನ್ನು ಕಂಡು ಬೀಳುವ ಪತಂಗದಂತೆ ಭಯವನ್ನು ಸೇರಿದ್ದಾರೆ. ಇದಕ್ಕೆ ಪದ್ಮನಾಭನ ದಯೆಯು ಕಾರಣವಾಗಿದೆ, ಜೊತೆಗೆ ನಮ್ಮ ಶಕ್ತಿ ಪರಾಕ್ರಮವೂ ಕಾರಣವಾಗಿದೆ. ಅದಲ್ಲ ನಾನು ಯೋಚಿಸುವುದು. ಈ ಹಿಂದೆ ಬಂದ ದಾನವರು ಅಳಿದು ಹೋದರು, ಆದರೆ ಅಳಿದವರಿಗಿಂತ ಉಳಿದವರೇ ಅಧಿಕ ಎನ್ನುವುದು ಮತ್ತೆ ನನ್ನ ಚಿತ್ತವಿತ್ತಿಗೆ ಹೊಳೆದಂತಹ. ಉಳಿದವರು ಬರುವುದಿಲ್ಲ ಎನ್ನುವುದನ್ನು ಹೇಳುವುದಕ್ಕೆ ಯಾವ ಕಾಲಕ್ಕೂ ಸಾಧ್ಯವಿಲ್ಲ.
ಬಂದರೆ ಎನ್ನುವಂತಹ ಪ್ರಶ್ನೆ ನನ್ನ ಚಿತ್ತವನ್ನು ಆವಾಗ ಕಾಡುತ್ತಾ ಇರ್ತದೆ. ಆ ಪ್ರಶ್ನೆಯನ್ನ ಇಂದು ಸಭೆಯಲ್ಲಿ ನಿಮ್ಮ ಮುಂದಿಡುತ್ತಾ ಇದ್ದೇನೆ. ಒಂದು ವೇಳೆ ದೇವರಿಂದ ವರವನ್ನು ಪಡೆದು ಬಲ ಪ್ರಮತ್ತರಾಗಿ ನಾಟವನ್ನು ದಾನವರು ಏರಿದ್ರು ಅಂತಾದ್ರೆ ಅವರನ್ನು ವಿರೋಧಿಸುವಲ್ಲಿಯೂ ಪ್ರತಿಭಟಿಸುವಲ್ಲಿಯೂ ನಿಮ್ಮ ಪಾತ್ರ ಏನು ಅಂತ ಸ್ಪಷ್ಟ ಬೇಕಾಗಿದೆ.
ಒಂದು ಮನ್ವಂತರದವರೆಗೆ ನಮಗೆ ಅಧಿಕಾರ ಅದನ್ನು ಶಕ್ತಿ ಉಂಟು ಎನ್ನುವಂತ ಕಾರಣಕ್ಕೆ ಪಡೆಯುವುದಕ್ಕೆ ಬಂದರೆ ನಿನಗೆ ಬೇಡ ಚಿಂತೆ ಕೊಡು ನನಗೆ ಅಪ್ಪನೆ ಅಂತಹ ಧಾರಣವನ್ನು ಯುದ್ಧರಂಗದಲ್ಲಿ ಕೆಡವಿ ಅಧಿಕಾರ ನಾನು ಉಳಿಸಿಕೊಳ್ಳುತ್ತೇನೆ ಬೇಡ ಚಿಂತೆ. ಸುರನಾಥ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಸ್ವರ್ಗ ಲೋಕದಲ್ಲಿ ಅದೆಷ್ಟೋ ಸಂಪತ್ತುಗಳಿವೆ. ಆ ಸಂಪತ್ತನ್ನು ಈ ಮೊದಲು ಅದೆಷ್ಟೋ ದಾನವರು ದಾಳಿ ಮಾಡುವುದಕ್ಕೆ ಬಂದಿದ್ದಾರೆ. ಅವರನ್ನು ಶ್ರೀಹರಿಯ ದಯದಿಂದ ಓಡಿಸಿದ್ದೇವೆ. ಇನ್ನೆಲ್ಲಾದರೂ ಬಂದರೆ ಚಿಂತೆಯನ್ನು ಬಿಡು. ಸುರಪಾಲ ಪಾದದ್ವಯಗಳಿಗೆ ಬಡವಟ್ಟಿದ್ದೇನೆ. ನೀನು ಕೇಳುವಂತ ಪ್ರಶ್ನೆ ಸ್ವಾಗತಾರ್ಹವೇ ಸರಿ. ಅಸುರರು ದಾಳಿ ಇತ್ತರೆ ಏನು ಮಾಡುವಿರಿ? ಬರುವಂತ ಅಸುರರನ್ನು ನನ್ನ ಕ್ಷೇತ್ರದಲ್ಲಿ ಹೊಡೆದೋಡಿಸಿ ಆ ಬಳಿಕ ಸ್ವರ್ಗವನ್ನು ನಮ್ಮ ಪಾಲಿಗೆ ಒಪ್ಪಿಸಿಕೊಳ್ಳುತ್ತೇನೆ. ಧೈರ್ಯಸ್ಥನಾಗು ಸುರೇಂದ್ರ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಆ ದುಷ್ಟರು ಎಲ್ಲಾದ್ರೂ ದೇವಲೋಕಕ್ಕೆ ಬಂದ್ರೆ ಅವರನ್ನು ರಣದಲ್ಲಿ ಸೋಲಿಸಿ ನಾನು ಬರುತ್ತೇನೆ. ಮೊಟ್ಟ ಮೊದಲಾಗಿ ಇನ್ನ ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ. ಆಗಲಿ ಸಿಹಿದಲ್ಲಿ ಇರುವೆಗಳು ಇರುವುದು ಸಹಜ, ಮುತ್ತುವುದು ಸಹಜ. ಅದೇ ರೀತಿ ಸಂಪತ್ತಿದ್ದಲ್ಲಿ ಕಳರು ಬರುವುದು ಸಹಜ. ನಮ್ಮ ಈ ಸಂಪತ್ತನ್ನು ಕಳತನ ಮಾಡಲು ನಮಗೆ ದರೋಡೆ ಮಾಡಲು ಎಂದು ದಾನವರು ಬರುತ್ತಾರೆ. ಅಂತಹ ದಾನವರನ್ನು ಸಮರದಲ್ಲಿ ನಾನು ನೋಡುತ್ತೇನೆ. ಸುರಪಾಲ, ಮೊದಲಾಗಿ ನಿನಗೆ ಬಂಧಿಸಿಕೊಳ್ಳುತ್ತಾ ಇದ್ದೀರಿ. ಹೌದು. ಆ ದುಷ್ಟ ದಾನವರು ನಮ್ಮೀ ನಾಗಲೋಕಕ್ಕೆ ದಾಳಿಯನ್ನಿಟ್ಟರೆ ಅರಿಗಳು ಅರಿಯಾದ ಅಂದಾಜಿ ಅಂತಕನ ಆಲಯಕ್ಕೆ ನಾನು ಅಟ್ಟುತ್ತೇನೆ. ಬಿಡು ಚಿಂತೆ. ಪಾದದ್ವಯಗಳಿಗೆ ಪ್ರಣಾಮಗಳು. ಈ ಹಿಂದಕ್ಕಾದ್ರೂ ದುರುಳನಾದಂತಹ ಮಹಿಷನೆನ್ನುವಂತಹ ದಾನವ ನಮ್ಮದಾದಂತಹ ನಾಗಲೋಕಕ್ಕೆ ದಾಳಿಯನ್ನು ಮಾಡಿದಾಗ ನಮ್ಮನ್ನು ಕಾಯುತ್ತಾ ಬಂದವಳು ಪೊರೆದವಳು ಆದಿಮಾಯಿ ಇದ್ದಾಳೆ. ಅವಳ ಅನುಗ್ರಹ ಒಂದು ಇತ್ತು ಅಂತಾದ್ರೆ ಮುಂದಕ್ಕೆ ಎಂತಹ ಕಳರೆ ದಾಳಿಯನ್ನು ಮಾಡಿ ಅವರನ್ನು ನಿಗ್ರಹಿಸಿ ನಾನು ಕೊಡುತ್ತೇನೆ. ಕಳರ ಭೀತಿಯು ನಮಗಿಳ್ಳಿ ನೀತಿಲ್ಲ. ಕಳರ ಭೀತಿಯು ನಮಗಿಳ್ಳಿ ನೀತಿಲ್ಲ. ನಡಿದ ನಭನ ಕರುಣದಲ್ಲಿ ಸುಳ್ಳಲ್ಲ. ಬಲುತೋಷವಂತೆ ನೀವೆಂದ ನುಡಿಗೆ ನಿಮ್ಮ ವೀರವಾಣಿಯನ್ನು ಕೇಳಿ ನನ್ನ ಮನಸ್ಸೆನ್ನುವ ಅರಣವದೊಳಗೆ ದೋಷಯುಕ್ತವಾದ ಅಲಗಳು ಮೇಲೆದ್ದು ಮಾನಸಾಬ್ದಿಯನ್ನು ಸಂತೋಷಗೊಳಿಸಿದೆ. ಹಡುಗಡಲ ತಟಿಯಲ್ಲಿ ಕೆಂಪು ಪಸರಿಸುವುದನ್ನು ಕಂಡಾಕ್ಷಣ ಕಂಠಪೂರ್ತಿ ಹೆಂಡ ಕುಡಿದು ಭಂಡ ಭಾಷೆಯನ್ನಾಡುತ್ತಾ ಕಂಡ ಹೆಂಡಿನ ಮೇಲೆ ಕೈ ಮಾಡುವುದಲ್ಲದೆ ಪಂಚಮಹಾಪಾತಕಗಳನ್ನೆಸಗುವ
ದಾನವರ ಹುಟ್ಟಡಗಿಸುತ್ತೇನೆ ಅಂತ ನೀವಾಡಿದಾಗ ಅಮಿತಾನಂದವಾಯಿತು. ಬೇಕಿತ್ತು ನಿಮ್ಮ ಬಾಯಿಂದ ಇಂತಹ ವೀರೋಚಿತವಾದಂತಹ ನುಡಿಗಳೇ ನನಗೆ ಬೇಕಿತ್ತು. ಆದರೂ ಕೇಳಿದ್ದೆ ಯಾಕೆ? ಜಾಡತ್ಯ ಎನ್ನುವುದು ಯಾರನ್ನೂ ಬಾಧಿಸಕೂಡದು. ಜಡತ್ವ ನಮ್ಮಲ್ಲಿ ಅಡಕವಾಯಿತು ಎಂದಾದರೆ ಅದೇ ನಮ್ಮ ಅವನತಿಗೆ ಕಾರಣವಾಗುತ್ತದೆ. ಕೆಲಸ ಮಾಡುವುದಕ್ಕೆ ಆಗುವುದೇ ಇಲ್ಲ. ಹಾಗಂತ ಹೇಳಿ ಸದಾ ನಾವು ಉತ್ಸುಕರಾಗಿದ್ರೆ ಯಾರನ್ನು ಯಾವ ಕಾಲಕ್ಕೂ ಮಣಿಸಬಹುದು ಎನ್ನುವುದಕ್ಕೆ ನಮ್ಮ ಜೀವನವೇ ಸ್ವಂತ ಸಾಕ್ಷಿಯಾಗಿದೆ. ಸುಮನಸರೇ, ನಾಳೆ ಬರುವಂತಹ ದಾನವ ಇಂದು ಬರುವಂತಹ ದಾನವ ಈ ಕ್ಷಣದಲ್ಲಿಯೇ ಇದಿರಾದರೆ ಅವರನ್ನು ವಿರೋಧಿಸುವಲ್ಲಿಯೋ ಪ್ರತಿಭಟಿಸುವಲ್ಲಿಯೋ ನಾವೆಲ್ಲರೂ ಸದಾ ಸಿದ್ಧರಿದ್ದೇವೆ. ಬಂದುದೆಲ್ಲವೂ ಬರಲಿ. ಜಗನ್ಮಾತೆ ಹಾಗೂ ಶ್ರೀಹರಿಯ ಕರುಣಾಮೃತ ನಮ್ಮ ಮೇಲೆ ಸದಾ ಇರಲಿ ಎಂದು ಹೇಳುತ್ತಾ ಈ ಸಭೆಯನ್ನು ಮುಕ್ತಾಯಗೊಳಿಸೋಣ. ಆಗದೆ
ಹರೇ ಕಳಹುಲೋದ್ಧಾರಕ ಇರುವಂತಹ ಸ್ಥಳ ಶುಂಭದಾನವನ್ನುಕೊಳ್ಳಬಹುದು. ಹೊರಡುವಂತಹ ಕಾರ್ಯ ಶೋಣಿತ ಜನಪದದಲ್ಲಿ ಜಯಘೋಷವನ್ನೇ ಮಾಡ್ತಾ ಇದ್ದಾರೆ. ಶುಂಭ ನಿಶುಂಭರಿಗೆ ಜಯವಾಗಲಿ. ನಾವು ಯಾರೆಂಬುದು ಪರಿಚಯ ಉಂಟು ಕೆಲವರಿಗೆ ಲೋಕದಲ್ಲಿ. ಕಶ್ಯಪರ 13 ಮಂದಿ ಒಡತಿಯರಲ್ಲಿ ಹಳು ಎಂಬ ಆಕೆಯಿಂದಲೇ ಹುಟ್ಟಿದ ಬರುವ ಇಬ್ಬರು ಶುಂಭ ನಿಶುಂಭರ ಮಂತ ಹೆಸರನ್ನಿರಿಸಿ ಈ ಲೋಕದಲ್ಲಿ ಕಲ್ಯಾಣವನ್ನೇ ಮಾಡೋದಕ್ಕಾಗಿ ನಮ್ಮ ಜನ್ಮವಾಯಿತು ನೋಡು. ಹಾಗಾದ್ರೆ ಹುಟ್ಟಿನಾಳೆ ಬೆಳೀತಾ ಬರುತ್ತಾ ಸಮಯದಲ್ಲಿ ನಮಗೆ ವಿದ್ಯಾಭ್ಯಾಸ ಬೇಕೆಂಬ ಕಾರಣಕ್ಕಾಗಿ ಅದು ವಿದ್ಯಾಭ್ಯಾಸಕ್ಕಾಗಿ ಗುರುಗಳಂತ ಶುಕ್ರಾಚಾರ ಬಳಿಗೆ ಕಳಿಸಿಕೊಂಡ್ರು. ಬೇಕಾದಂತ ವಿದ್ಯಾಭ್ಯಾಸಗಳನ್ನೇ ಕಳಿಸಿಕೊಂಡೆವು. ಅಷ್ಟು ಮಾತ್ರವಲ್ಲ, ಮತ್ತೊಮ್ಮೆ ಪುರವನ್ನೇ ಸೇರಿ ಎಲ್ಲಿದ್ದವರೆಲ್ಲ ಜೊತೆಯಲ್ಲ ಇರುವಂತ ಸಮಯದಲ್ಲಿ ನಮ್ಮ ಹೂವೆಯಾದಂತ ಧನುದೇವಿ ಕರೆದಲ್ಲ ಮಕ್ಕಳಾದಂತ ನೀವು ಶುಂಭ ನಿಶುಂಭರಾದಂತ ನೀವು ರಾಕ್ಷಸರ ಏಳಿಗೆಗಾಗಿ ಬಹಳಷ್ಟು ಪ್ರಯತ್ನವನ್ನೇ ಪಡಬೇಕು ಮಕ್ಕಳಂತ ಕೇಳಿದ್ರು. ಅದೇ ಸಮಯದಲ್ಲಿ ಹೂವೆಯಾದಂತ ಧನುದೇವಿಯ ಪಾದಕ್ಕೆ ಬಿದ್ದು ಕೇಳಿಕೊಂಡದಿಷ್ಟೇ, ಮಾತೆ ನಮ್ಮಿಂದ ಏನಾಗಬೇಕು ಏನು ಮಾಡಬೇಕೆಂಬಂತ ಹೇಳಿ ಕೇಳಿದಾಗಲೇ ತಾಯಿ ನುಡಿದಂತ ಒಂದೇ ಮಾತು, ಮಕ್ಕಳೇ ತಾಳವರ ಕುಲದಲ್ಲಿ ನಿಮ್ಮಂತ ವ್ಯಕ್ತಿಗಳು ಇನ್ನು ಹುಟ್ಟಲಿಕ್ಕೆ ಇಲ್ಲ, ಹುಟ್ಟಬಾರದು, ಮತ್ತ ಪರಾಕ್ರಮಶಾಲಿಗಳಾಗಿ ಬರಬೇಕು ನೀವು. ಹಾಗಾದ್ರೆ ಏನು ಮಾಡಬೇಕಂತ ಕೇಳಿಕೊಂಡಾವಾಗಲೇ ಕೇವಲ ರಾಕ್ಷಸರಾದ ನಿಮ್ಮೊಳಗಿದ್ದಂತ ಶಕ್ತಿ ಸಾಲದು, ಇಲ್ಲಿದ್ದಂತ ಸೇನಾ ಬಲವೇ ಸಾಲದ ಮಕ್ಕಳೇ. ಈ ಜಗತ್ತನ್ನೇ ಗೆದ್ದು ನಿಲ್ಲಬೇಕಾದ್ರೆ ಸ್ವಯಂ ನಿಮ್ಮ ಪ್ರಯತ್ನದಿಂದಲಾಗಿ ನೀವು ಪಡೆದುಕೊಳ್ಳಬೇಕು ಅಂತ ಹೇಳಿದ್ರು. ಹೇಗೆಂತ ಕೇಳಿದಾಗ ಇಬ್ಬರು ಜೊತೆಯಲ್ಲೇ ಕೂತು ವಿಧಾತನ ತಪಸ್ಸಲ್ಲೇ ಮಾಡಿದೆವು. ನಮ್ಮ ತಪಕ್ಕೆ ಅಂಗಾಂಗಗಳನ್ನ ಕಳೆದು ಯಾಗಕ್ಕೆ ಹೋಮಿಸುತ್ತ ಸಮಯದಲ್ಲಿ ಪದವಿತಾತನ ಮೊದಲು ಕೊಟ್ಟ ಆತನಲ್ಲೇ ಕೇಳಿಕೊಂಡದಿಷ್ಟೇ. ಕೊಡು ಈ ಜಗತ್ತಿನಲ್ಲಿ ಪ್ರಾಣಿ ಪಕ್ಷಿಗಳಿದ್ದಲು, ದೇವಾದಿ ದೇವತೆಗಳಿದ್ದಲು, ಮಾನವರಿದ್ದಲು, ಅಷ್ಟು ಮಾತ್ರ ಆತಕ್ಕೆ 3 ಮೂರ್ತಿಗಳಂತ ನಿಮ್ಮಂತಲೂ ಕೂಡ ಮರಣವೇ ಮರಣಮತ್ತವರು ಕೂಡ ಹೇಳಿದೆ. ಆವಾಗ ವಿಧಾತ ಸತ್ಯ ಹೇಳಿದ ವರ ಪಡೆದು ನಾವು ನೇರವಾಗಿ ಶಾಂತಾಪುರವನ್ನು ಸೇರಿದಾಗಲೇ ನೋಡ್ತಾ ನಮ್ಮ ಕುಕ್ಕಳದ ಬರಲ್ಲ ಜಯಘೋಷವನ್ನೇ ಮಾಡಿದ್ರು. ಅವೇ ಆದಂತ ಧನುದೇವಿ ಕಶ್ಯಪರ ಮುಖ್ಯವಾಗಿ ಶಾಂತಾಪುರದ ಪೀಠದ ಅಧಿಕಾರವನ್ನು ಶುಂಭಣ ತನ್ನ ಪಾಲಿಗೆ ಕೊಟ್ಟರು. ಆ ನಂತರ ಯುವರಾಜ ಪೀಠಮನೆ ನಿಶುಂಭಣಾದತ್ತ ನಿನಗೆ ನಾವು ಒಪ್ಪಿಸಿದೆ. ಮಂತ್ರಿ ಸೇನಾಧಿಪತಿಗಳ ಸಭೆಯಲ್ಲಿ ಓದು ಹೇಳಿದ ಮಾತೇನು ಗೊತ್ತು?
ಇಂತಹ ಪದವಿಯೇನೋ ಸಾಮಾನ್ಯವೇ? ನೇರವಾಗಿ ತೆರಳಿದ್ದು ಪಾತಾಳ ಲೋಕಕ್ಕೆ ತುಸುಗುಟ್ಟುತ್ತಾ ಬಂದಂತಹ ಉರಗಾದಿಗಳು ಉರಗಾದಿಗಳ ಹೆಡೆಬೆಟ್ಟಿ ಅಲ್ಲಿಯೂ ನಮ್ಮದಾಗಿರುವಂತಹ ಅಧಿಕಾರ ಭೂಪುಜರನ್ನು ಸೋಲಿಸಿಕೊಟ್ಟವರಿದ್ದೇವೆ. 2 ಲೋಕದ ಹಬ್ಬದಾಗಿದೆ. ಇನ್ನಾರು ನಿರ್ಮಾಣವೇ ಅದೆಷ್ಟು ಕಾಲ ಕಳೆದ ಹಿಂದೆ ಹಾಗೆ ಹೋಯ್ತು. ಯಾಕ ತಿಥಿ ಕುಲವೇ ಸೋರಿತಾಪುರದಲ್ಲಿ ಮೆರೆದಾಡಿತ್ತು. ಆ ಕಲಾಕವನ್ನೇ ಪಡೆಬೇಕಂತ ಉದ್ದೇಶವೇ ಎಷ್ಟೋ ದಾನವರು ಹೋದ್ರು ಕೂಡ ಎಲ್ಲರೂ ಹತರಾದ್ರು. ಆದ್ರೆ ನಮ್ಮ ಹೆಮ್ಮೆಯಾದಂತ ಒಂದು ಮಾತನ್ನು ಹೇಳಿದ್ರು. ಸಾಮಾನ್ಯರಲ್ಲ ದೇವತೆಗಳು, ಕುತಂತ್ರಿಗಳಾಗಿದ್ದಾರೆ. ಅಂತ ದೇವತೆಗಳ ಗರ್ಭವನ್ನೇ ಅಬ್ಬರಿದು ಆದಿತ್ಯವರನ್ನ ಪೀಠದಿಂದ ಇಳಿಸಿ ಅಧಿಕಾರವನ್ನು ಪಡೆಬಗಲೇ 3 ಲೋಕದ ಅಧಿಕಾರವು ಶುಂಭ ನಿಶುಂಭರಾಂತ ನಿಮ್ಮದಾಗಬೇಕು. ಮತ್ತೆ ಯಾರು ಏನು ಮಾಡ್ತಾರಂತ ನಾನು ನೋಡಿಕೊಳ್ತೇನೆ ಹೇಳಿದ್ರು. ಅದಕ್ಕಾಗಿ ಇನ್ನು ತಡ ಮಾಡ್ದಲ್ಲ, ಆ ದೇವತೆಗಳ ಗರ್ಭ ಬರಿಬೇಕಲ್ಲ. ಅವಸರವಾಗಿ ಓಡೋಡಿ ಬರುವುದಕ್ಕೆ ಕಾರಣ ಮುತ್ತಜ್ಜಿಯ ಏನು ಬಂದಿದ್ದಾರೆ. ಯಾರು? ಇಬ್ಬರು. ಯಾರಲ್ಲ? ನಾನು ಬರ್ಬೇಕಾ ನಾನು ಬರ್ಬೇಕಾ ಕೇಳುವುದು. ಆದ್ರೆ ಕಾಲ ಇದು ಪ್ರಶಸ್ತವೋ ಅಲ್ಲ. ಎಲ್ಲರನ್ನು ಬರುವುದಕ್ಕೆ ಬಿಡುವುದಕ್ಕೆ ಆಗುತ್ತದೆ? ಆಗುವುದಿಲ್ಲ. ಮೊದಲೇ ಹೊರಗಿನಿಂದ ಬಂದವರು, ಹೊರಗಿನಿಂದ ಬಂದವರಿಗೆ ಮುಕ್ತವಾದಂತಹ ಪ್ರವೇಶ ಇಲ್ಲ. ಖಂಡಿತವಾಗಿಯೂ ಇಲ್ಲ. ಇದು ಕಾಲ ಹಾಗೆಲ್ಲ. ಹೌದು. ಏನಿದ್ರು ಹೊರಗಿನಿಂದ ಬಂದವರು ಸ್ವಲ್ಪ ಕಾಲ ಇಲ್ಲಿ ಉಳಿದುಕೊಳ್ಳಬೇಕು. ಸರಿ. ಆಮೇಲೆ ಒಳಗೆ ತಿಳಿಸಿ ಅಪ್ಪಣೆಯನ್ನು ಅವರು ಕೊಟ್ಟರೆ ಬಂದು ನಾನು ತಿಳಿಸುತ್ತೇನೆ ಎನ್ನುವ ಹಾಗೆ ಅವರನ್ನು ತಡೆದು ಅವರ ಸಕಲ ವಿವರವನ್ನೆಲ್ಲ ತಿಳಿಸಿ ಕೇಳಿದೆ. ಯಾರಂತೆ? ಸವಿವರವನ್ನು ಕೊಟ್ಟಿದ್ದಾರೆ. ಯಾರಂತೆ? ಅಣ್ಣ ತಮ್ಮಂದಿರು ಶುಂಭಾನಿ ಶುಂಭರು ಶೋಧಿತವಾದಂತಹ ಬಂದವರ ಕಾರಣ ಉದ್ದೇಶ ಒಂದೇ. ಏನು? ಸ್ವರ್ಗದ ಅಧಿಕಾರವನ್ನು ಬಿಟ್ಟುಕೊಡತಕ್ಕದ್ದಂತೆ. ನೀನೇನು ಹೇಳಿದೆ? ನಾನು ಏನು ಹೇಳುವುದಕ್ಕೆ ಆಗ್ತದೆ ಜಿಯ. ಒಳಗೆ ಹೋಗಿ ಹೇಳ್ತೇನೆ ಬಂದ ವಿಚಾರವನ್ನು. ಏನಿದ್ರು ತೀರ್ಮಾನವನ್ನು ಅವರು ಕೈಗೊಳ್ಳುತ್ತಾರೆ ಎನ್ನುವ ಹಾಗೆ ಅಲ್ಲಿಂದ ಹೆದರಿ ಓಡೋಡಿ ಹೇಳಿದೆಯಲ್ಲ. ಹೌದು. ಪ್ರಜ್ಞೆ ಆಗ್ಲಿ. ನಿನಗೆ ವಿಶ್ರಾಂತಿ ಅಗತ್ಯ ಉಂಟು. ಓಡಿ ಬಂದು ಬಹಳಷ್ಟು ದಣಿದಿತ್ತು. ವಿಶ್ರಾಂತಿ ಅಂತಲೇ
ನಿಶುಂಭನನ್ನು ಒಡಗೂಡಿಕೊಂಡು ದೇವಲೋಕಕ್ಕೆ ದಾಳಿ ಇಟ್ಟಿದ್ದಾನಂತೆ. ಅವನನ್ನು ಪ್ರತಿಭಟಿಸಬೇಕು. ಅದಕ್ಕಾಗಿ ನಮ್ಮ ಸುರವರೂತಿನಿಯ ಎದ್ದು ನಿಲ್ಲಲಿ. ಪಟಹ ನಿಸ್ಸಾಳ ತಮಟೆ ಭೇರಿಗಳ ಸಮುದ್ಗತ ನಾದ ಮೊಳಗಲಿ. ಉಗ್ರ ಗಜಗಟೆಯ ಘಂಟಾರವ ವೈರಿಯ ಎದೆಯನ್ನು ಅಪ್ಪಳಿಸಿ ಚಟುಲವಾಜಿಯ ಕರಪುಟದ ರಭಸ ದೈತ್ಯನಿಗೆ ಭೀತಿಯನ್ನು ಎಬ್ಬಿಸಲಿ. ಹರಿಯುವ ಸುಟಿಯ ರಥಚಕ್ರ ಧ್ವನಿ ಊಳನ ಬಡಿದೆಬ್ಬಿಸಲಿ. ಲಟ ಕಟಿಪ ಸಮರ ಲಂಪಟರ ಚಾಪಸ್ವರವು ಹತ್ತುತರದ ಬೊಬ್ಬೆಯಾರ್ಪಟೆಯು ಒಂದಾಗಿ ಬ್ರಹ್ಮಾಂಡವನ್ನು ಬಿರಿಯ ಹಿಡಿದಿದ್ದೇನೆ ವಜ್ರಾಯುಧ. ನಡೆಯೋಣ.
ಸ್ವರ್ಗಲೋಕಕ್ಕೆ ದಾಳಿಯನ್ನಿಟ್ಟೆಯ ಒಬ್ಬೊಬ್ಬ ನಿನ್ನ ಅಹಂಕಾರ ಒಳ್ಳೆಯ ಮಾತಿನಿಂದ ಹೇಳುತ್ತಾ ಇದ್ದೇನೆ. ಸ್ವರ್ಗಲೋಕದ ಆಸೆಯನ್ನು ಬಿಟ್ಟು ಪತಂಗಗಳು ದೀಪದ ಮುಂದೆ ಮೋಹ ಪರವಶವಾಗಿ ಓಡಿ ಓಡಿ ಬರ್ತವೆ. ಅವುಗಳ ಸ್ಥಿತಿ ಏನಾಗುತ್ತದೆ? ಅದೇ ಸ್ಥಿತಿ ಈಗಾಗುತ್ತದೆ. ದಿವ್ಯ ಭೂಮಿಯೂ ಹೌದು, ಭೋಗ ಭೂಮಿಯೂ ಹೌದು. ದೇವಲೋಕದ ಮೇಲೆ ಕಣ್ಣಾಡಿಸಿದೆ ಅಂತಾದ್ರೆ ಕಿರೀಟ ಹೊರಲಿಕ್ಕೆ ತಲೆ ಇಲ್ಲ. ಪರಂಪರೆಯಿಂದ ಬಂದ ಕಿರೀಟ. ನಮ್ಮಲ್ಲಿ ಅನೇಕ ವೀರಾದಿ ವೀರರು ಸ್ವರ್ಗವನ್ನು ಏರಿದ್ದಾರೆ. ನಿನ್ನ ಅಜ್ಜ ಸಾಧನೆ ಮಾಡಿದ. ನಮ್ಮ ಅಜ್ಜ ದೇವರ ಹೆಸರು ಹೇಳಬೇಡ. ಸದಾ ಕಾಲ ನಾವು ಪೂಜಿಸ್ತಾ ಇದ್ದೇವೆ. ಆಗಲಿ ಬಿಡೋಣ. ಪೂಜಿಸಬೇಕು. ನಿಮ್ಮ ಊರಲ್ಲಿ ಇಲ್ಲಿಗೆ ಯಾಕೆ ಬಂದದ್ದು ನೀವು? ಮುಚ್ಚು ನಾಳೆಗೆ ತಲೆ ಜಾಗ್ರತೆ. ನಮ್ಮದು ಯಾವತ್ತಿದ್ರು ಹೊಸವೇ. ಹೌದಾ? ಇದು ದೇವತೆಗಳ ಮೇಲೆ. ಆಗಲಿ ಬಿಡೋಣ. ಬ್ರಹ್ಮನಿಂದಲೇ ಬೇಕಾಗಿರುವಂತಹ ವರಗಳನ್ನು ಪಡೆದು ಬಂದವರು ನಾವು. ಶುಂಭನಿ ಶುಂಭರು ನಮ್ಮನ್ನು ಕೇಳ್ತಾ ಇದ್ದಲ್ವಾ? ನೀನ್ ಯಾರು? ಉತ್ತರ ಕೊಟ್ಟಿಗೆ ಬಿಟ್ಟು ಬಿಡು. ಜೀವವನ್ನು ಉಳಿಸಲು ಹಿಂದೆ ಹೋಗು.
ಸಾಯುವ ಕಾಲಕ್ಕೆ ಬಂದ ಬುದ್ಧಿ ಬಂದ ಹಾಗೆ ನಡೆ ಇಲ್ಲದಿದ್ದರೆ ಶಿರಚ್ಛೇದನ. ನನ್ನ ಪರಾಕ್ರಮ ನಿನಗೆ ತಿಳಿದಿಲ್ಲ. ಗೊತ್ತು. ನಿನ್ನಂತವರ ಎಷ್ಟ ಮಂದಿ ನನ್ನ ಬಳಿಗೆ ಬಂದು ಸೋತು ಹೋಗಿದ್ದಾರೆ. ಹಾಗಾಗಿ ನಿನ್ನ ಪರಾಕ್ರಮ ತೋರಿಸಕ್ಕಾಗಿ ಬಂದ್ರೆ ನನ್ನ ದೊಡ್ಡ ತಿಳಿಸಿದ್ದೇವೆ. ಹನು ಕುಮಾರಕ್ಕ ಶುಂಭ ದಾನವ ಸೋರಿತಾಪುರದ ಅಧಿಕಾರಿ ನಾನು. ತಾಳವರಿಗೆಲ್ಲ ನಾಯಕರೇ ನಾನಾಗಿದ್ದೇನೆ. ನಿನ್ನ ನಮ್ಮ ಮಾತಾಡಿ ಹೇಳ್ತಾ ಇದ್ದೇನೆ. ನಿಮ್ಮನ್ನೆಲ್ಲ ಬಡಿದಾಡಿಸಿ ಎಲ್ಲಿಯ ಪೀಠವನ್ನು ಯಾರು ಅಂತ ಎನ್ನುವ ಹಾಗೆ ದರ್ಪದಿ ನಾಕ ಬಂದೇರಿದೆ. ಹೌದೇನು? ಬ್ರಹ್ಮದೇವರನ್ನು ಮೆಚ್ಚಿಸುವ ಉದ್ದೇಶ ಒಳ್ಳೆಯದಾಗದಿದ್ರೆ ನೀನು ಒಳ್ಳೆಯವನಾಗುತ್ತಿದ್ದಿ. ಬದಲಾಗಿ ನಿನ್ನ ಉದ್ದೇಶ ಕೆಟ್ಟವಾದ್ದರಿಂದಲೇ ನೀನು ನಾಕವನ್ನು ಏರಿದ್ದಿ. ನೀನು ಏರಿದ್ದು ಹೇಗಾಯಿತು ಗೊತ್ತು? ನೀನಾಗಿಯೇ ನಿನ್ನ ಮೃತ್ಯುದೇವತೆಯನ್ನು ಮಲಗಿದಲ್ಲಿಂದ ಬಡಿದು ಎಬ್ಬಿಸಿದ ಹಾಗಾಯಿತು. ಮರಣ ನಿನಗೆ ಸನ್ನಿಹಿತ. ಕಾಲನ ಆಲಯಕ್ಕೆ ಅಟ್ಟುತ್ತೇನೆ.
ನಿಶುಂಭರಿಗೆ ಜಯವಾಗಲಿ. ಇದಾಗಿದ್ದ ಸಂತೋಷವಾಯ್ತು. ಹಾಗೆ ಯಾ ತಮ್ಮ ನಿಶುಂಭ ನೋಡಿದ್ಯಾ? ದೇವತೆಗಳೆಲ್ಲ ಹೋರಾಟಕ್ಕಾಗಿ ಬಂದ್ರು, ಹೋರಾಟಗಳನ್ನು ಬಯಸಿದ್ರು, ಎಲ್ಲರೂ ಪರಾಜಯವನ್ನೇ ಓಡಿ ಹೋಗಿದ್ದಾರೆ. ಬಿಡು, ಓಡಿದಂತ ದೇವತೆಗಳನ್ನು ನಂಬಬೇಡ. ಬದುಕೋ ಧೈರ್ಯನೇ ಮಾಡ್ತಾರೆ. ಏಯ್, ಏನು ಅವರು ಬದುಕುದೇ ಇದ್ರೆ ಯಾರಾದ್ರೂ ಅವರಿಗೆ ತಿಳ್ಲಿಕ್ಕೆ ಕೊಡ್ಬೇಕು. ಅದು ಯಾವ್ದು ಇರ್ಲಿಕ್ಕೆ ಕೂಡುದು, ಅವರು ಸದ್ಯ ಹೋಗ್ಬೇಕು. ಯಾಗ ಯಜ್ಞಗಳನ್ನ ನಿಲ್ಲಿಸು, ಸೂರ್ಯ ಚಂದ್ರನ ಸಂಚಾರವನ್ನು ನಿಲ್ಲಿಸು. ಏಯ್, ಎಲ್ಲಿ ಸಿಗ್ತಾರೋ ಅವರನ್ನು ಎಳೆದುಕೊಳ್ಳಿ. ಎಲ್ಲರಿಗೆ ಗೌರವನಂತ ಶಿಕ್ಷೆ ಹಿಡ್ಕೊಳ್ಬೇಕು. ಈಗ ಸಾಕು, ಚಿಂತನ ಆಯಾಸ, ಹೌದು, ವಿಶ್ರಾಂತಿ ಅಗತ್ಯ ಬೇಕೇ ಬೇಕು ಅಲ್ವೇ? ಇನ್ನು ಮುಂದೆ ಯಾರು ಮಾಡಬೇಕು? ನಮ್ಮ ಮಾಡಿದ್ದಾರೆ ಡಂಗುರದವ, ಅವ ಮುಂದುವರಿಸ್ತೇನೆ. ವ್ಯವಸ್ಥೆ ಬರಿ. ಮರುಗುತ್ತ ಸುಮನಸ ನೆರವಿಯ ಒಡಗೂಡು ಹುಡುಗೂತ ತೊಡಗಿದ ಮನದಿ ಸುಮ್ಮನಸರೇ ತಡೆಯುವುದಕ್ಕಾಗುವುದಿಲ್ಲ. ಏನದು? ಥಳನ ಉಪದ್ರವನ್ನು ತಡೆಯುವುದಕ್ಕಾಗುವುದಿಲ್ಲ. ಒಟ್ಟು ಬಿಸಿ ಏರಿದೆ ಇವತ್ತು. ಬಡಿತೇನೆ, ವಚಿಸ್ತೇವೆ ಅಂತ ಮುಂದೆ ಬರ್ತಾ ಇದ್ದೇವೆ. ಆದರೆ ಅಮರತ್ವವನ್ನು ಸಂಪಾದಿಸಿ ನಾವು ಸಾಯುವುದಂತೂ ಇಲ್ಲ. ಆ ನರಕದಾನವರಿಂದ ನಾವು ಈ ಸ್ಥಿತಿಯನ್ನು ಅನುಭವಿಸಬೇಕಾದಂತಹ ಪ್ರಮೇಯ. ಏನು ಮಾಡೋಣ ಹೇಗೆ? ಸುಮ್ಮನದ್ದಾದಂತಹ ದೌಷ್ಟ್ಯತೆ ಮೇರೆ ಮೀರಿದೆ. ನಿಶುಂಭನ ಉಪಟಳ ಹೆಚ್ಚಾಗಿದೆ. ಕಾಡು ಮೇಡುಗಳಲ್ಲಿ ಅಲೆದಾಡುವ ಪರಿಸ್ಥಿತಿ ನಮ್ಮ ಪಾಲಿಗೆ ಬದುಕಿ ಬಂದಿದೆ. ಹಾಗಿದ್ರೆ ನಮ್ಮ ಪರಿಸ್ಥಿತಿಯನ್ನು, ಈ ದುಸ್ಥಿತಿಯನ್ನು ಪರಿಹರಿಸುವವರಾರು? ಸರಿ, ಮಹಿಷ ವಧೆಯ ಸಂದರ್ಭದಲ್ಲಿ ತಾಯಿಯಲ್ಲಿ ನಾವು ಕೇಳಿಕೊಂಡದ್ದಿದೆ. ಮುಂದೆ ಕಷ್ಟ ಬಂದ್ರೆ ಏನು ಮಾಡುವಂತಮ್ಮ? ಆವಾಗ ಅವಳೇ ಹೇಳಿದ್ದುಂಟು, ಮಕ್ಕಳೇ, ನೇರವಾಗಿ ತುಹಿನಾದ್ರಿಯನ್ನು ಬಂದು ಸೇರಿಕೊಳ್ಳಿ, ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿಕೊಳ್ಳಿ ಮಕ್ಕಳೇ. ನಾನು ಪ್ರತ್ಯಕ್ಷ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ದೂರೀಕರಿಸುತ್ತೇನೆ, ಇಷ್ಟಾರ್ಥವನ್ನು ನೆರವೇರಿಸುತ್ತೇನೆ ಅಂತ ಅಭಯದ ವಾಕ್ಯವನ್ನಾಡಿದ್ದಾಳೆ. ಅಭಯ ಪ್ರಧಾಯಿನಿಯಾದಂತಹ ಆ ದೇವಿಯನ್ನು ಇವಾಗ ಭಜಿಸದೆ ಬೇರೆ ದಾರಿಗಳಿಲ್ಲ. ತಡ ಮಾಡುವುದಲ್ಲ. ಸುಮನಸರೇ, ನಾವೆಲ್ಲರೂ ಕಣ್ಣೀರನ್ನೇ ಅವಳ ಪದದಲ್ಲಿ ತಾಳಕ್ಕೆ ಸಮರ್ಪಿಸುವುದಕ್ಕಾಗಿ ತುಹಿನಾದ್ರಿಗಿರಿಯನ್ನು ಏರೋಣ. ಹೀಗೆ ಹೀಗೆ ಬನ್ನಿ, ಹೀಗೆ ಬನ್ನಿ. ಪಾಲಿಸುತ್ತ ಭಯವ ನಂಬಿದ ಜಗದಂಬ ಪೊರೆಯವ ಪಲಯಮ ಸರ್ವಾಣಿ ಜನನಿ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮಸ್ತುತೆ. ಜಯ 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 ಜಯ. ಇಂದ್ರಾದಿ ಸುಮನಸರೇ, ಜಗನ್ಮಾತೆ ಏಳಿ ಎದ್ದೇಳಿ
ತಾಳಿ. ಹಾಗೆಯೇ ಆಗಲಿ. ಈ ಹಿಂದೆ ದುರುಳನಾದಂತಹ ಮಹಿಷಾಸುರನ ಉಪಟಳದಿಂದ ನೊಂದಂತಹ ನಿಮ್ಮನ್ನು ಆತನನ್ನು ಗಿರಿದು ದಿನದೊಳಗಾಗಿ ತರಿದು ನಿಮ್ಮದಾದಂತಹ ನಾಕದ ಪೀಠವನ್ನು ಸ್ಥಿರಗೊಳಿಸಿದವಳು ನಾನು. ಇಂದೀಗ ಅಶ್ರುಧಾರೆಯನ್ನು ಸುರಿಸುತ್ತಾ ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೀನಿ. ರಕ್ಷಿಸಬೇಕು ಎನ್ನುವ ಹಾಗೆ ನಿಮ್ಮ ಪ್ರಾರ್ಥನೆ. ಯಾರಿಂದ ಬಂದಂತಹ ಕಷ್ಟ, ಯಾಕೆ ಈ ಬವಣೆ? ಬಿತ್ತರಿಸಿ. ಜನನಿ ಕೇಳ್ಬಿನ್ನಗ ಧನು ಜನಕ್ಕೆ ಜಗಿಳ್ತಾಗ ಕ್ರಮಿ ಚುಂಬನು ಘನಪರ ಕ್ರಮಿ ಚುಂಬನು ಅನುವರದಲ್ಲಿ ಸುರರನ್ನು ತೋರಿಸುತ್ತ ಅನುವರದಲ್ಲಿ ಸುರರನ್ನು ತೋರಿಸುತ್ತ ನಾಗವನು ಪಾಲಿತು ಮಕ್ಕಳನು ಜನನೀ ಜನನಿ, ಸುರಪಾಲಂ, ನಮಗೆ ಬಂದ ಬವಣೆಯನ್ನು ಏನೆಂದು ಹೇಳಲಿ ತಾಯಿ? ಏನಾಯಿತಯ್ಯ? ನಾಲಗೆ ತಡವರಿಸುತ್ತಾ ಇದೆ, ಸ್ವರ ಕಂಪಿಸುತ್ತಾ ಇದೆ, ದೇಹ ನಡುಗುತ್ತಾ ಇದೆ. ಕಾರಣ ದುಷ್ಟರ ಬಾಧೆ. ಹಿಂದೆ ಮಹಿಷಾಸುರ ದೇವಲೋಕವನ್ನು ಅಡರಿದ್ದ. ಆ ಕಾಲಕ್ಕೆ ಅವನ ಗಮನವನ್ನು ಮಾಡಿದವಳು ನೀನು, ಸೌಖ್ಯವನ್ನು ತಂದೊದಗಿಸಿದವಳು ನೀನು. ಆದರೆ ಇಂದು ಆ ಮಹಿಷನಿಗಿಂತಲೂ ಅತಿ ಬಲಾನ್ವಿತನಾಗಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಶೋಣಿತಾಪುರವನ್ನು ಆಳಬೇಕಾದ ಶುಂಭದಾನವ ದೇವಲೋಕವನ್ನು ಅಡರಿದ ತಾಯಿ. ಅವನಲ್ಲಿ ನಾವು ಗೌರವವನ್ನು ಕೊಟ್ಟೆವು. ಅನುವರದಲ್ಲಿ ಅವನೊಂದಿಗೆ ಸೋಲನ್ನು ಅನುಭವಿಸಬೇಕಾದ ಪ್ರಮೇಯ ನಮ್ಮ ಪಾಲಿಗೆ ಒದಗಿ ಬಂತು. ತಾಯಿ, ಏನು? ಮನಸ್ಸರೆಲ್ಲ ದಿಕ್ಕಾಪಾಲವಾಗಿ ಓಡುತ್ತಾ ಇದ್ದಾರೆ. ನಾನು ಅಂತೆ ಅವನ ಪಿಟ್ಟನ್ನು ಸಹಿಸುವುದಕ್ಕೆ ಸಾಧ್ಯವಾಗದೆ ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಾ ಇದ್ದೇನೆ. ಏನು? ವರಪ್ರದಾಯಿನಿ ನೀನು, ಭಕ್ತರ ಸಂಕಷ್ಟವನ್ನು ದೂರೀಕರಿಸುವಂತಹ ಚಿಂತಾಮಣಿ ನೀನಲ್ವೇ ತಾಯಿ? ಏನು? ನಮಗೆ ಬಂದ ಸಂಕಷ್ಟವನ್ನು ದೂರೀಕರಿಸಿ ನಮ್ಮನ್ನೆಲ್ಲ ಉದ್ಧರಿಸಬೇಕು ತಾಯಿ. ಶುಂಭರಿ ಶುಂಭರಿಂದ ಕಷ್ಟವೇ ಇದು ಅಭಯ. ಕರುಣಿ ಮೊದಲ ಭಯವನ್ನು ನುಡಿದಳು ಕರುಣಿದು ತಲ ಭಯವನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯನ ನೆರವಿಯನು ಕಿರಿದು ಸಮಯದಿ ತರಿದು ದೈತ್ಯನ ನೆರವಿಯನು ಹೊರೆಯುವೆನು ನಿಮ್ಮನು ಮನೆಯ ಮಾತಲ್ಲ ಹೊರೆಯುವೆನು ನಿಮ್ಮನು ನಿಮ್ಮೆಲ್ಲರನ್ನು ಮರೆಯ ಮಾತಲ್ಲ ಮರೆತಿ ನಿಜವನು ತುಹಿನ ಗಿಳಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ ನೀವೆಲ್ಲವರು ಮರೆತಿ ನಿಜವನು ತುಹಿನ ಗಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ ಹರುಷದೊಳಗಿರುತ್ತ ತ್ರಿದಶರಿಂಗರುಹಿ ಶ್ರೀದೇವಿ ಅಭಯವ ಅನುಯೇ ಶ್ರೀದೇವಿ
ಶುಂಭನಿಶುಂಭರ ಬಾಧೆಯಿಂದ ಕಂಗೆಟ್ಟಿರ ಭೀತಿಯನ್ನು ಬಿಡಿರಿ. ಇನ್ನು ಕೆಲವೇ ದಿನಗಳಲ್ಲಿ ಶುಂಭನಿಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿಮ್ಮ ಪಾಲಿಗೆ ಸ್ಥಿರಗೊಳಿಸುತ್ತೇನೆ. ಇದು ಸತ್ಯ. ಅಮ್ಮ, ನಿಮ್ಮ ಮಾತನ್ನಾಲಿಸಿದಾಗ ಧೈರ್ಯ ಉಕ್ಕುತ್ತಾ ಇದೆ. ಆದರೆ ಏನು ಮಾಡೋಣ? ಏನು? ಕಳನು ನಮ್ಮನ್ನು ಅಟ್ಟಿಸಿಕೊಂಡು ಬರುತ್ತಾ ಇದ್ದಾನೆ. ಅವನಿಂದ ತಪ್ಪಿಸಿಕೊಂಡು ಬದುಕುವುದು ಹೇಗೆ ಎನ್ನುವುದು ಚಿಂತೆ. ದಾರಿ ನೀನೇ ತೋರಿಸಬೇಕಮ್ಮ. ಚಿಂತಿಸುವಂತ ಪ್ರಮೇಯವಿಲ್ಲ. ನೀವೆಲ್ಲರೂ ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ಪಶು ಪಕ್ಷಿಗಳಾಗಿದ್ದುಕೊಂಡು ತುಹಿನಗಿರಿಯಲ್ಲಿರಿ. ದುಷ್ಟರನ್ನು ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ. ಅಳುವ ಸುಮನದನಿಂಗೆ ಧೈರ್ಯ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಡಿಗೈದುತ ಗೆಲುವಣದ ಆದ್ಯವಿಲ್ದೆನುತ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಬಲುವ ಕಾರ್ಯವು ಸುಲಭವೆನುತ್ತಲೇ ತನ್ನ ಮನದೊಳಗೆ ಶಕ್ತಿ ರೂಪಿಣಿ ಎಂದು ಯೋಚಿಸಿ ಮಗಮಾಗೆ ಎಂದು ಯೋಚಿಸಿ ಮಗಮಾಯೆ ದೈತ್ಯ ವೃಂದವ ಮೋಹಿಸಿದರಿಯೇ ಸಂಹರಿಸದಿದ್ದರೆ ಗತ್ಯಂತರವಿಲ್ಲ. ಇಂದೀಗ ಮಾಡಬಾರದಂತಹ ಅನ್ಯಾಯವನ್ನೇ ಮಾಡುತ್ತಿದ್ದಾರೆ. ಪಂಚಮಹಾಪಾತಕಗಳನ್ನೇ ಮಾಡುತ್ತಿರುವವರಿಗೆ ನನ್ನ ದಿವ್ಯ ಸ್ವರೂಪದ ದರ್ಶನ ಆಗಬಾರದು, ಆಗ ಕೂಡದು. ಅದಕ್ಕೆ ಬೇಕಾಗಿ ಪ್ರಣವ ಬೀಜಾಂತರ್ಗತಳಾದಂತಹ ನಾನೇ ಮೈ ಒಡೆದು ಸುಂದರ ಹೆಣ್ಣಿನ ರೂಪವನ್ನು ತಳೆದೆ ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ದುರುಳರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿಯ ಕೊರತೆಯು ಉಂಟಾಗಬಾರದೆನ್ನುವಂತಹ ಉದ್ದೇಶದಿಂದ ತುಹಿನಗಿರಿಯ ತಪ್ಪಲನ್ನೇ ಇಳಿದು ಬಂದಂತಹ ಸ್ಥಳ. ಸೂರ್ಯ ರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯವಿದು.
ಅದೋ ಅದೋ ಗಗನಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದಲ್ಲವೇ ಕದಂಬವನ? ಈ ವನದಲ್ಲಿದ್ದುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು. ಆದರೆ ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನನ್ನ ಇರವನ್ನು ಅರಿತವರಲ್ಲ ದುಷ್ಟರು. ಆದರೂ ಅವರಿಗೆ ಕೃತಿಯ ಮುಖೇನವಾಗಿ ನಾನು ತೋರ್ಪಡಿಸಬೇಕಾಗುತ್ತದೆ. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ, ಆದರೆ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ? ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಏನದು ಅಂಬರಿಂದ ಇಳಿದು ಬರ್ತಾ ಇದೆ. ಕನಕ
ಹಗ್ಗವನ್ನೇ ಬದ್ದು ಸೇರಿಕೊಂಡೆ. ನಾನು ಈ ವನವನ್ನು ಪ್ರವೇಶ ಮಾಡುತ್ತಿದ್ದಂತೆ ಕತ್ತಲಾಗಿದ್ದಂತಹ ವನ ದೇದೀಪ್ಯಮಾನವಾಗಿ ಬೆಳಗುವುದಕ್ಕೆ ಆರಂಭಿತವಾಯಿತು. ಶುಕಪಿಕಗಳ ಗಾಯನ, ಮಯೂರಿಗಳ ನರ್ತನ ಒಂದೆಡೆಯಾದರೆ ಪರಸ್ಪರ ವೈರಭಾವದಿಂದ ಜೀವನವನ್ನು ನಡೆಸುವಂತಹ ಖಗಮೃಗ ಸಂಕುಲಗಳೆಲ್ಲವೂ ಅನ್ಯೋನ್ಯತೆಯಿಂದ ಬಾಳುತ್ತಾ ಇದ್ದಾವೆ ಈ ವನದಲ್ಲಿ. ದುರುಳರ ವಧಾ ಪ್ರಕರಣಕ್ಕೆ ಸರಿಯಾದಂತಹ ಸ್ಥಳವಿದು. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ, ಆದರೆ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ? ಅದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರವೇ ಒಂದು ಉಯ್ಯಾಲೆಯನ್ನೇ ಸೃಷ್ಟಿ ಮಾಡಿದ್ದೇನೆ. ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಇಂಪಾಗಿ ನಾನು ಗಾಯನವನ್ನು ಹಾಡಬೇಕು. ಜೊತೆಗೆ ನನ್ನದಾದಂತಹ ತನುಗಂಧವನ್ನು ಮಾರುತನಿಗೆ ಪಸರಿಸಿದ್ದೇನೆ. ತನುಗಂಧವನ್ನು ಆಗ್ರಾಣಿಸಿಯೋ, ನನ್ನ ಗಾಯನವನ್ನು ಆಲಿಸಿಯೋ, ಅಲ್ಲ ಬೆಳಕಿನ ಜಾಡನ್ನು ಹಿಡಿದು ದುಷ್ಟರು ಇತ್ತ ಕಡೆಗೆ ಬರಲೇಬೇಕು. ಬರಲಿ ಬರಲಿ, ಬಂದಂತಹ ಕಳರನ್ನು ಬೇಟೆಗಾರನೊಬ್ಬ ಯಾವ ರೀತಿ ಕ್ರೂರ ಮೃಗಗಳನ್ನು ಹಿಡಿದುಕೊಳ್ಳುತ್ತಾನು, ಅಂತೆಯೇ ನನ್ನ ಸೌಂದರ್ಯದ ಬಲೆ ಬೀಸಿ ದುಷ್ಟರನ್ನೆಲ್ಲ ವಧಿಸುವಂತಹ ಕಾರ್ಯಕ್ಕೆ ನಾನು ಮುಂದಾದವಳಿದ್ದೇನೆ. ತಡ ಮಾಡುವ ಸರಿಯಲ್ಲ. ತನುಗಂಧವನ್ನು ಮಾರುತನಿಗೆ ಪಸರಿಸಿದ್ದೇನೆ. ಬರಲಿ ದುಷ್ಟರು ಈ ಕಡೆಗೆ. ಬಂದಂತಹ ಕಳರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿ ಈ ಕುಂಬಿನಿಯ ಭಾರವನ್ನು ಕಳೆದು ಧರ್ಮ ಸ್ಥಾಪನೆ ಮಾಡುತ್ತೇನೆ. ಏರಿಕೊಳ್ಳುತ್ತೇನೆ ಕನಕನ ಉಯ್ಯಾಲೆ.
ಸದ್ಯಕ್ಕೆ ಬಂದು ನಾಳೆದು ನಮ್ಮೊಳಗೆ ಸಂಧಾನ ನಮ್ಮ ಯೋಗ್ಯತೆಯನ್ನು ತಿಳಿದು ಮಂತ್ರಿ ಪದವಿ ಕೊಟ್ಟು ಮಾಡಿದ ಮಾತ್ರವಲ್ಲ ನಮ್ಮ ಅಗ್ರಜರ ಆಣತಿಯಂತೆ ಲೋಕ ಸಂಚಾರದಲ್ಲಿ ತೊಡಗಿದೆವು. ನಮ್ಮ ಹಗೆಗಳು ತಲೆ ಮರೆಸಿಕೊಂಡಿದ್ದಾರೆ. ಬಿಟ್ಟು ಬಿಡು. ನಮ್ಮ ಪರಿಶ್ರಮದ ಪರಿಣಾಮ ಶರೀರಕ್ಕೆ ಆಲಸ್ಯ.
ಹೇಳುವುದಕ್ಕಾಗುದಿಲ್ಲ. ಮತ್ತೆ ಈ ರೀತಿಯೆಲ್ಲ ಅಡ್ಡ ಇದ್ರೆ ಹೇಳುವುದು ಹೇಗೆ? ಉಳಿಪಿಸಿ ಕೈ ಕೊಡು. ಕೈ ಕೊಡ್ಬೇಕಾ? ಹೇಗಾಯ್ತು ಬೇಟೆ? ಭರ್ಜರಿ ಬೇಟೆ. ಏನು ನಮ್ಮನಿಂದ ಬೇಟೆ ವಿಶೇಷ? ಇಂತಹ ಬೇಟೆಯನ್ನಾಡದೆ ಬಹುಶಃ 7-8 ತಿಂಗಳು ಕಳೆಯಿತ ಅಂತ. ಹೌದೌದು. ಇನ್ನು ಪ್ರಾರಂಭ ಇವತ್ತಿಂದ. ಏನಿದು ವಿಶೇಷ? ಭರ್ಜರಿ ಬೇಟೆ. ಏನು ನಿನ್ನ ಬೇಟೆ ವಿಶೇಷ? ಬೇಟೆಗಾರರು ಮುಂದುವರಿದು ಹೋದೆ ಹೋಗುವಂತ ಸಮಯದಲ್ಲಿ ಸುಖಿನ ಕಡೆಗೆ ಸಿರಿದು ಗರ್ಜನೆ ಮಾಡಿತು ಮುಂದುವರಿದು ಮಾಡಿಕೊಂಡು ಹೋದೆ ಅಡಿ ಅಂತ ಆಯ್ತು ಒಂದೇ ಬಿಡುಗಡೆಗೆ ಅರ್ಥ ಆಯ್ತಾ? ಅದು ಬಾಯಿ ಪಾಠ, ಅಷ್ಟೇ ಬೇಗದಲ್ಲಿ ಹೋಗಿ ನಿಧಾನ ಹೇಳಿದಕ್ಕಾಗುದು. ಏ ಪುಣ್ಯ, ಹಾಗೆ ಹೇಳಿದ್ರೆ ಯಾರಿಗೂ ಅರ್ಥ ಆಗ್ಲಿಲ್ಲ. ಅರ್ಥ ಆಗಿಲ್ವಾ? ಬೇಟೆಯನ್ನಾಡುತ್ತಾ ಮುಂದುವರಿದು ಹೋದೆ. ಏನಾಯ್ತು? ಸೊಕ್ಕಿನ ಕಾಣ ಕೇಸರಿ. ಕೇಸರಿ? ಎಲ್ಲಿ ನೋಡಿದ್ರು ಕೇಸರಿ ಮಯ. ಕೇಸರಿಯ ತಂಟೆಗೆ ಹೋಗ್ಬೇಡ. ನಾನು ಒಂದು ಅಂತ ಕೈ ಹಾಕುವುದಕ್ಕೆ ಹೋದ್ದು, ಮತ್ತೆ ನೋಡುವಾಗ ಅಲ್ಲಿ ಪಂಗಡ ತಂಡ. ಏನು ಮಾಡಿದೆ? ಬಿಡ್ಲಿಲ್ಲ. ಹೋದೆ, ಬಾಲವನ್ನು ಹಿಡಿದೆ. ದರ್ರ ಎಷ್ಟು ದರ ಅಂತ ನಾಳೆ ಬೆಳಿಗ್ಗೆ ನೋಡುವ. ಎಂಥದ? ಎಂತದ್ದ? ಎದೆ? ಬಾಲವನ್ನು ಹಿಡಿದೆ, ನನಗೆ ಅಪ್ಪಳಿಸಿದೆ. ಅಪ್ಪಾಚಿ ಅಪ್ಪಚ್ಚಿ. ಹೌದು, ಮಾಂಸ ಬೇರೆ ರಕ್ತ ಬೇರೆ. ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ. ಕುಡಿದು ತಿಂದದ್ದು ಹೆಚ್ಚಾಗಿ ಸ್ವರ ಇಲ್ಲ. ಹೌದು. ನೀನೇನು ಕೊಂದೆ, ಏನು ತಿಂದೆ ಹೇಳ. ಮೃಗಗಳನ್ನು ಅರಸುತ್ತಾ ಹೊರಟ ಸಂದರ್ಭ. ಸೊಂಡಿಲನ್ನೇ ತಿಂದೆ ಬಂತು. ಭಯ ಪಡ್ಲಿಲ್ಲ. ಶರವೇಗದಿಂದ ಧಾವಿಸಿದೆ. ಅದರ ಸೊಂಡಿಲಲ್ಲಿ ಹಿಡಿದೆ. ನೆಲಕ್ಕೆ ಬಡಿದೆ. ಉದರ ಬಗೆದೆ. ಮಾಂಸ ತಿಂದೆ, ರಕ್ತ ಕುಡಿದೆ. ತಮ್ಮ ಅಣ್ಣ, ಹೊಟ್ಟೆ ತುಂಬಿದ ಆವಾಗ ನಿನ್ನ ನೆನಪಾಯ್ತು. ಯಾಕೆ? ನಿನಗೇನಾದ್ರೂ ಕೊಡಬೇಕಲ್ಲ? ಓಹೋ, ಅದಕ್ಕಿಂತ ಮೊದಲು ನನ್ನ ನೆನಪಾಗ್ಲಿಲ್ಲಲ್ಲ. ಹಾಗಾಗಿ ಯಾರು? ಕಿವಿ ತಂದಿದ್ದೆ. ಯಾವ ಕಿವಿ? ಆನೆ ಕಿವಿ ನನ್ಗೆ ಯಾಕೆ? ಕಿವಿಯಲ್ಲಿ ಏನುಂಟು ಮಾಂಸ? ನೀನು ಕಿವಿ ತಿನ್ನುವವನಲ್ಲ. ಅದನ್ನು ಜಗಿದು ಯಾರು ನುಂಗುದು? ತಮ್ಮ ಹಾಗಿದ್ರೆ ಅದು ನಿನಗೆ ಬೇಡ. ಅದು ಬೇಡ. ಅಮ್ಮ, ಬೇಟೆಯನ್ನು ಭರ್ಜರಿ ಆಯ್ತು. ಅಣ್ಣ, ಹೊಟ್ಟೆ ತುಂಬಿದೆ. ಹೊಟ್ಟೆ ತುಂಬಿದೆ. ಆದರೆ ಒಂದು ಏನು? ಬೇಟೆಯಾಡಿದ ಪರಿಣಾಮ ಆಯಾಸವು ಹೆಚ್ಚಾಗುತ್ತೆ. ತಿಂದ್ರು ಕಷ್ಟ, ತಿನ್ನದಿದ್ರು ಕಷ್ಟ. ತಮ್ಮ, ಇದು ಇಷ್ಟ ಆಗಬೇಕು ಅಂತ ಆದ್ರೆ ನೀನು ಸ್ವಲ್ಪ ಕಷ್ಟಪಡ್ಬೇಕು. ಯಾಕೆ? ನಾವು ಸ್ವಲ್ಪ ಕುಳಿತುಕೊಳ್ತೇವೆ. ಸ್ವಲ್ಪ ಗಾಳಿ ಹಾಕು. ಯಾ ಅಣ್ಣ, ನಿನಗಿಂತ ಹೆಚ್ಚು ಕೆಲಸ ನಾನು ಮಾಡಿದ್ದೆ, ನನಗೆ ಕೂಡುವುದಿಲ್ಲ. ವಿಷಯ ಹೌದು. ಇಬ್ಬರು ಗಾಳಿಯನ್ನು ಏನು ಮಾಡು? ಏನ್ ಮಾಡು? ಹಿಮಗಿರಿಯ ತುತ್ತದಲ್ಲಿ ಕಾಣುತ್ತಾ ಇದೆ. ಎತ್ತರಕ್ಕೆ ಹತ್ತಿದೆ ಅಂದ್ರೆ ಆ ಮಾರುತ ತಾನಾಗಿ ಬಂದು ಸೇವೆ ಮಾಡ್ತಾನೆ. ಬೀಸ್ಬೇಕಲ್ವಾ? ಹೌದೌದು. ಮನೋವೇಗದ ಬಲ ಇದೆ. ಮಾರುತನಗ ಸೇವಿಸಿ ನಲವಿನ್ಯೂ ಮಾರುತನ ಸೇವಿಸೇ ಘಳಿಲದ್ಯೋ ನಾತಕಿ ಪರಿಮಳ ಖಳರಿಗೊದಗಲಿಗೋಗ ನಾತಕಿ ಪರಿಮಳ ಖಳರಿಗೊದಗಲಿಗೋಗ ವನದೊಳಗಿ ಇಳಿಯುತ್ತ ವಯನದೊಳಗಿ ಇಳಿಯುತ್ತ 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 ಅರಸಲು ಕಳರಾಗ ಆ
ಸಮಯದಲ್ಲಿ ಕೇಳಿಸೆ ತಳುವದ ಸಮಯದಲ್ಲಿ ಕೇಳಿಸೆ ನಲವಿನ ಉಯ್ಯಾಲೆಯಲಿ ಉಯ್ಯಾಲೆಯಲಿ ತಾ ಕುಳಿದು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ಉಯ್ಯಾಲೆಯಲಿ ತಾ ಕುಳಿದು ದೇವಿಯು ಪಾಡುತ್ತಿಗ ಸಂಗೀತವ ಆಲಿಸುತ್ತ 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 ಸಂಗೀತವ ಸಂಗೀತವ ಆಲಿಸುತ್ತ ಸಗಮ ಪನಿಸ ಸಾನಿದ ಪಮಗರೆ ಸಗಮ ಪನಿಸ ಸಾನಿದ ಪಮಗರೆ ಸಗರೆ ಸಗಮ ಗರೆ ಸಗಮ ಪಾಮಗರೆ ಸಗಮ ಪನಿದ ಮಗರೆ ಸಗಮ ಪನಿ ಸನಿದ ಪಮಗರೆ ಸಗಮ ಪನಿ ಸಗರೆ ಸನಿದ ಪಮಗರೆ ಸಗಮ ಪನಿ ಸಗಮ ಗರೆ ಸನಿದ ಪಮಗರೆ ಸಗಮ ಪನಿ ಸಗಮ ಪಮಗರೆ ಸನಿದ ಪಮಗರೆ ಸನಿದ ಪಮಗರೆ ಗಮ ಪನಿ ಪನಿ ಆಲಿಸುತ್ತ ಗಾಯನವ ಕಳರಾಗ ಕಳರಾಗ ಹಿಮಾದ್ರಿಯ ತುತ್ತ ತುದಿಯನ್ನು ಅಡಳಿದವರು ತಮ್ಮ ಅಣ್ಣ ನಮ್ಮ ಮನವನ್ನು ಸೂರೆಗೊಂಡು ನಾವು ತನ್ಮಯರಾಗುವ ರೀತಿಯಲ್ಲಿ ಕೇಳಿಸಿ ಬಂತಲ್ಲ ಸಂಗೀತ ಸಂಗೀತ ಮಾತ್ರವಲ್ಲ ವೀಣಾನಾದ ಅಮ್ಮ ಅಣ್ಣ ದಟ್ಟವಾದಂತಹ ಈ ಕಾಡನ್ನು ಸೇರಿ ವೀಣೆಯನ್ನು ಮೀಟುತ್ತಾ ಸಂಗೀತವನ್ನು ಪಾಡುತ್ತಾ ಇರಬೇಕಿದೆಯಾ ಯಾರು ಯಾರು ಅಣ್ಣ ಏನು ಅರ್ಥ ಆಯ್ತು ಗೊತ್ತಾಯ್ತಾ ಇದು ಬೇರೆ ಯಾರು ಅಲ್ಲ ಯಾರು ಪಿಡಿದೀರ್ಪ ವಾಣಿ ವೀಣೆಯ ಪಿಡಿದೀರ್ಪ ವಾಣಿ 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 ವಾಣಿ
ವಾಣಿ ವಾಣಿ ಈ ಪರಿಯಲಿ ಕಾನನದೆಡೆಗಾಗಿ ಬಂದು ಈ ಪರಿಯಲಿ ಕಾನನದೆಡೆಗಾಗಿ ಬಂದು 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 ವೀಣೆಯ ಬಿಡಿದೀರ್ಪ ಮಾಡಿ ಪರಿಯಲಿ ಗಾನನದೆಡೆಗಾಗಿ ಬಾಗೋ ಸಾನು ರಾಗದುಳಿದು ಗಾನ ಪಡುವಳು ಸಾನು ರಾಗದುಳಿದು ತಾನು ರಾಗದುಳಿದು ತಾನು ರಾಗದುಳಿದು ಗಾನ ಪಡುವಳು ಸಾನು ರಾಗದುಳಿಂತು ಸಾನುಗೆದುಳಿಂತು ಗಾನ ಪಾಡುವಳು ಗಾನ ಪಾಡುವಳು 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 ಇದು ಏನು ಇದು ಏನು ಇದು ಏನೆಂದು ಅರಿಯದಾಗಿರುವುದು ಅರಿಯದಾಗಿರುವುದು ಅಯ್ಯೋ ಅನುರಗದುಳಿದು ಗಾನ ಪಡುವಳು ಇದೆಂಬುದರಿಯದಾಗಿರುವುದು ವೀಣೆಯ ಬಿಡಿದೀರ್ಪ ವಾಣಿ ಪರಿಯಲಿ ಕಾನನದೆಡೆಗಾಗಿ ಬಂದು ಕಾನನದೆಡೆಗಾಗಿ ಬಂದು ಕಾಲ ಕಾನನದೆಡೆಗಾಗಿ ಬಂದು ಕಾನನದೆಡೆಗಾಗಿ ಬಂದು ವಾಣಿ ವಾಣಿ ಈ ಪರಿಯಲಿ ವೀಣೆಯ ಬಿಡಿದೀರ್ಪ ಮಾಡಿ ಪರಿಯಲಿ ಕಾನನದೆಡೆಗಾಗಿ ಬಂದು ಕಾನನದೆಡೆಗಾಗಿ ಬಂತು
ಹೌದೌದು ಅಂತಹ ಅನುಪಮವಾದಂತಹ ಸಂಗೀತ ಸ್ವರ ಮಾಧುರ್ಯ ಅಮ್ಮ ಅಣ್ಣ ಈ ರೀತಿಯಾಗಿ ನಿರ್ಭೀತಿಯಿಂದ ಈ ದಟ್ಟ ಅಡವಿಗೆ ಬಂದು ಸಂಗೀತವನ್ನು ಹಾಡುತ್ತಾ ವೀಣೆಯನ್ನು ಮೀಟುತ್ತಾ ಇರುವವರು ಯಾರು ಯೋಚಿಸಿದೆ ಉತ್ತರ ಸಿಕ್ಕಿದ ಇದು ಬೇರೆ ಯಾರು ಅಲ್ಲ ಯಾರು ಸತ್ಯಲೋಕದಲ್ಲಿದ್ದಾನಲ್ಲ ಬ್ರಹ್ಮ 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 ಲೋಕೇಶ ಹೌದು ಅಲ್ಲಿಂದ ಇಲ್ಲಿಗೆ ಬಂದಾನ ಲೋಕೇಶ ಹೌದು ಸತ್ಯ ಲೋಕೇಶ ಈಗ ಲೋಕೇಶನ ಹೆಸರೆತ್ತಿದ್ಯಾ ಅವ ಸೃಷ್ಟಿಕರ್ತ ಪ್ರಬಲ ಸೃಷ್ಟಿಯು ಕಾರ್ಯ ಮುಂದುವರಿಯಬೇಕಾದ್ರೆ ಶಾರದೆ ಬಳಿಯಲ್ಲಿ ಇರಬೇಕಂತೆ ದಿನವೊಂದಕ್ಕೆ 84 ಲಕ್ಷ ತಮ್ಮ ಲೋಕೇಶ ಬಂದದ್ದಲ್ಲ ಮತ್ತೆ ಸತ್ಯ ಲೋಕೇಶನ ವಿಚಾರ ಹೇಳಿದ್ದಲ್ಲ ಅವನ ಅರಸಿ ಅವನ ವಾಣಿ ವಾಣಿ ವೀಣಾಪಾಣಿ ಅವರು ಬರುವುದಿಲ್ಲ ಯಾಕಿಲ್ಲ ಅವ ಜೊತೆಯಲ್ಲಿ ಇರುವುದಲ್ವಾ ಓ ಅವಳಿಲ್ಲದೆ ಹೋದ್ರೆ ಇವನ ಲೆಕ್ಕಾಚಾರವೇ ತಪ್ಪಿ ಸೃಷ್ಟಿ ಆಗುವುದಕ್ಕೆ ಇಲ್ಲ ಖಂಡಿತ ಇಲ್ಲ ಹಾಗಿದ್ರೆ ಅವಳಲ್ಲಿ ಗೊತ್ತಾಯ್ತು ಹೌದು ಈ ಸ್ವರ ಆಗಿನಿಂದ ಒಂದೇ ಕಡೆಯಿಂದ ಕೇಳ್ತಾ ಉಂಟು ಯಾರು ತಿಳಿಬೇಕಲ್ಲ ತಿಳಿಬೇಕು ಒಂದು ಉಪಾಯ ಯಾವುದು ನಮ್ಮಲ್ಲೇ ಕೇಳುವುದಲ್ಲ ಯಾವ ಕಡೆಯಿಂದ ಸ್ವರ ಕೇಳುತ್ತಾ ಸ್ವರ ಪಿಡಿದು ಬಿಡಿ ಬಿಡಿ ನಡೆತರಲು ಮುಂದಕ್ಕೆ ತನುವಿನ ಪರಿಮಳವು ನಾಸಿಕೆಗೆ ಸೋಂಕಲು ಅರರೇ ಕೌತುಕ ಬೀಳ್ದು ಪರಿಮಳವಿಡಿದು ಮುಂಬರಿಯೇ ಮುಂಬರಿಯೇ ಪರಣಿ ಕೋಟಿ ಪ್ರಕಟವಾದ ಗೋಚರಿಸಲು ಅತ್ತರೆಯಿಂದ ಭ್ರಮಿಸಿ ಶೋಧಿಸಿ ಬರುತ್ತ ಕಂಡರು ಸ್ವರ್ಣ ದ್ವಿಯಾಲಿಯಲಿ ದೇವಿಯನೋ ಅರರೇ 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 ಇನ್ನಿವಳಿಂದ ಬಿಟಗಾರಿ ಬಿಟಗಾರಿ ಅರರೇ ಅಮಮ ಅರರೇ ಅಮಮ ಅರರೇ ಅಮಮ ಆಯ್ ಆಯ್ ಅರರೆಯನ್ನಿವಳೆಂತ ಬಿಟಗಾರಿ ಎಂತ ಬಿಟಗಾರಿ ಎಂತ ಬಿಟಗಾರಿ ಎಂತ ಬಿಟಗಾರಿ ಬಿಟಗಾರಿ ನೋಡಿ 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 ಸ್ಮರಣ ಕೂರ್ಗಣೆ ಎಂತಿಗಳು ನೀರೇ ನೋಡೆ ಸ್ಮರಣ 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 ಊರ್ಗಡೆ ಜಂತಿಗಳು ನೀರೇ ಬಿಟಗಾರೆ सरसिज बदनी सरसिज बदनी हरिण नेत्री सरसिज बदनी सरसिज बदनी हरिण नेत्री हरिण नेत्री हरिण नेत्री ಚೆಲುವಾ ತರುಣಿ ಮಣಿಯು ವಿಮಲ ಗಾತ್ರಿ ವಿಮಲ ಗಾತ್ರಿ ವಿಮಲ ಗಾತ್ರಿ ವಿಮಲ
ವಿಮಲ ಗಾತ್ರೆ ಸರದಿಜ ವದನೆ ಹರಿಣ ನೇತ್ರಿ ಚೆಲ್ವ ತರುಣಿ ಮಣಿಯು ವಿಮಲ ಗಾತ್ರೆ ವಿಟಗಾರೆ ಇಂಥ ವಿಟಗಾರೆ ನೋಡಿ ಸ್ವರ್ಣ ಕೂಗಿಳಿ ಎಂದಿಗಳು ನೀರೇ ಅರರೆ ಅಮಮ ಅರರೆ ಅಮಮ ಅರರೆ ಯಾಕೆ ಈ ರೀತಿ ಅನುಭವ? ನನ್ನನ್ನೇ ನಾನು ಮಾಡಿದ್ದೆ ಅಮ್ಮ. ಕಾಡಿನಲ್ಲಿ ಹುಡುಕುತ್ತಾ ಮುಂದುವರಿಯುವಂತಹ ಸಂದರ್ಭ ಕೋಟಿ ಸೂರ್ಯರ ಪ್ರಭೆ ಕಣ್ಣಿಗೆ ರಾಜ್ಯದ ಹಾಗಾಯಿತು. ಕಣ್ಣು ಬಿಡುವುದಕ್ಕಾಗುವುದಿಲ್ಲ, ಅಷ್ಟೊಂದು ಪ್ರಭಾವ. ಆದರೂ ಪ್ರಯತ್ನಪೂರ್ವಕವಾಗಿ ಕಣ್ಣು ಬಿಟ್ಟು ನೋಡಿದ್ರೆ ಕಾಣುವುದೇನನ್ನು ಅಂಬರದಿಂದಲೇ ಕೆಳಗಿರುವಂತಹ ರನ್ನದ ಉಯ್ಯಾಲೆಯನ್ನು ಏರಿ ಆರೋಹಣ ಅವರೋಹಣಕ್ಕನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತವನ್ನು ಅವಳ ಚೆಲುವನ್ನು ಅವಳು ಹೇಗೆ ಚೆಲುವಿನ ಎರಕವೋ ಇತರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪತರ ಸ್ಮರಣ ವಿಜಯಧ್ವಜವು ಮನ್ಮಥ ಪರಮಶಾಸ್ತ್ರದ ಮೂಲ ಸೂತ್ರವು ಗಣಮನಿ ಚಿತ್ತಾಕರುಷಾದ ಮಂತ್ರವಾದವು ಋಷಿ ತಪಫಲವು ನಾಕ ಸೌಂದರ್ಯೇಕ ಸರ್ಗವೋ ಎಂಬ ರೀತಿಯಲ್ಲಿ ಗೋಚರಿಸ್ತಾ ಇದ್ದ. ಅಯ್ಯ, ನೀನು ಓರ್ವನೇ ನೋಡಿದ್ದ? ನೀನು ಒಬ್ಬನೇ ಹೊಗಳಿದ್ದ? ನೀನು ನೋಡಿಲ್ಲ? ನಾನು ನೋಡಲೇ ಇಲ್ಲ. ಮತ್ತೆಲ್ಲಿ ನೋಡಿ? ನಾನು ಬೇರೆ ನೋಡ್ತಾ ಇದ್ದೆ. ನಿನಗ ಅದನ್ನು ಹೇಳಿಕೊಡು. ಏನಾದ್ರು ಪ್ರಯೋಜನ ಆಗ್ತದೋ ಅಂತ ನೋಡ್ಬೇಕಾ? ನೋಡ್ಬೇಕು. ನನ್ನ ಬೆರಳ ತೊಂದಿಗೆ ಹೀಗೂ ಉಂಟೆ ಪ್ರಶ್ನೆ ಅಲ್ಲ. ಪೂರ್ಣವಿರೋ ಬ್ರಹ್ಮದೇವನ ಸೃಷ್ಟಿ ಕಾರ್ಯವನ್ನು ಯಾರಾದರೂ ಕೂಡ ಮೆಚ್ಚಲೇಬೇಕು. ಕೆತ್ತುವಲಿಗೆ ಕೆತ್ತಿ, ಮೆತ್ತುವಲಿಗೆ ಮೆತ್ತಿ, ತಟ್ಟುವಲಿಗೆ ತಟ್ಟಿ ರೂಪವನ್ನೇ ಕೊಟ್ಟಿದ್ದಾನೆ. ಆಹಾ, ಅಡಿಯನ್ನು ಮುಡಿಯನ್ನು ತುಡಿಯನ್ನು ಹುಬ್ಬೇಳು ಇವಳ ಈ ಸೌಂದರ್ಯವನ್ನು ಹೊಗಳುವುದಕ್ಕೆ ಆ ಆದಿಶೇಷನಿಗೂ ಕಷ್ಟವೇ ಸರಿ. ಕಪ್ಪಾದ ಮುಂಗುರುಳು, ಅರ್ಧ ಚಂದ್ರಾಕೃತಿಯ ಹಳೆ, ಕಾಮನ ಬಿಗಿನಂತಿನ ಹೊಪ್ಪು, ಹರಿಣ ನೇತ್ರೆ, ಕನ್ನಡಿಯಿಂದ ಒಳಗೊಳಗೆ ಹೊಳೆತಾ ಇವೆ ಅವಳ ಕೇಂದ್ರಗಳು, ಕಬ್ಬಿಗೆ ಮುಗಿನಂತಿನ ಮೂಗು, ತೊಂಡೆ ಹಣ್ಣನ್ನು ಸೀಳಿದಂತಿರುವ ಕೆಂಪಾದ ತುಟಿಗಳು, ಹಲ್ಲಿಗೆ ಮುಕ್ಕುಗಳನ್ನು ತೋರಿಸಿದ ರೀತಿಯ ಹಲ್ಲುಗಳ ಸಾಲು, ಮಾವಿನ ಪಿಡಿ, ಗಲ್ಲ, ಬಲಮುರಿ ಶಂಕರಂತಿರುವ ಕೊರಳು, ಮರಿಯಾನ್ನೇ ಸೊನ್ನೆಂತ ಎರಡು ಕೈಗಳು, ಹಿಮ್ಮ ಕಟಿ, ಹಂಸ ಧ್ವಜ. ಭುವನ ಮೋಹಿನಿ ಸಾರಸ ನೇತ್ರೆ, ಮುಗ ಚಂದಿರನ ಬಿಂಬ ಹೊರತಲ್ಲ, ಚೆಲುವ ನಗೆಯದು ಚಂದ್ರಿಕೆ ಹುದಲ್ಲ, ಚೆಲುವಿನ ಸುಳಿಗುರು ಮರಿದುಂಬಿ, ಉಳಿತ ಬಗೆ ಮಾಡ ಯುವತಿ ಯೌವನ ತುಂಬಿ. ಅಮ್ಮ, ನಾವು ನಮ್ಮಷ್ಟಕ್ಕೆ ಹೊಗಳಿದ್ದೇವ. ನಿನಗರ್ಥ ಆಯ್ತಾ ಈ ಒಳ್ಳೆ ಗೊತ್ತಾಗ್ಲಿಲ್ಲ? ನನಗೂ ಗೊತ್ತಾಗ್ಲಿಲ್ಲ. ಹೌದು. ಆದ್ರೆ ಅಮ್ಮ, ನಾವಿಬ್ಬರೇನು ಅಲ್ಲ, ನಮ್ಮಲ್ಲೇ ತರ್ಕಿಸಿ ಏನೂ ಫಲವಿಲ್ಲ. ನೋಡಂತೆ ಅವಳನ್ನು ಕಡೆ ಕಣ್ಣ ನೋಟದಿಂದ ನಮ್ಮನ್ನೇ ಆಕರ್ಷಿಸ್ತಾ ಇದ್ದಾನೆ. ಅಮ್ಮ, ಒಂದು ಕೆಲಸ ಮಾಡು. ಏನು? ಈ ಹೊಂತಕಾರಿಣಿಯನ್ನು ನಾನು ಮದುವೆ ಆಗುತ್ತೇನೆ. ನನ್ನದಾದಂತಹ ನನ್ನ ವಿವಾಹ ಸಂಭ್ರಮವನ್ನು ಆಚರಿಸುವುದಕ್ಕಾಗಿ ನೀನೀಗಲೇ ಪುರವನ್ನು ಸೇರಿ ತಕ್ಕ ರೀತಿಯ ಸಂಭ್ರಮವನ್ನು ಆಚರಿಸಿ. ನನ್ನ ಆಕ್ಷೇಪವಿದೆ. ಮದುವೆ ವಿಷಯವೇ ಬೇಡ. ಬ್ರಹ್ಮದೇವ ಹೇಳಿದ ಮಾತು ನೆನಪಿಲ್ವೋ? ಬ್ರಹ್ಮಚಾರ್ಯ ತಮ್ಮ, ಇವಳನ್ನು ವರಿಸುವುದಕ್ಕೆ ಮುಂದಾದ್ರೆ ನಾವು ಆ ಯಮನಿಗೆ ಜೀವವನ್ನು ಕೊಟ್ಟ ಹಾಗೆ. ಹೌದು. ಹಾಗಾದ್ರೆ ಇವಳನ್ನು ಇಲ್ಲಿಯೇ ಬಿಟ್ಟು ಹೋಗುವುದಲ್ಲ. ಒಂದು ಕಥೆಯನ್ನು ಕಾಣಿಸಲೇಬೇಕು. ಎಂಥದದು? ಬೇರೇನಲ್ಲ, ನಮ್ಮ ಒಡೆ ಶುಂಭ ಇದ್ದಾನಲ್ಲ, ಈಕೆಯನ್ನು ವರಿಸುವುದಕ್ಕೆ ಯೋಗ್ಯವಾದ ಪುರುಷ. ಶುಂಭರಾಜ್ಯುಳೈರಿ मेरे वचदा बवन बने पुगुदादा मेरे
ಕದಂಬವನವನೇ ಪುಗುತ ಸುಗ್ರೀವಾಯ ತ್ರೈಜಗದಲ್ವಿಗೆಯ ಲಾವಣ್ಯವನು ನೆರೆಗಡು ಸುಗ್ರೀವ ಹಂಬಲಿಸಿದನು ಶಿವ 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 ಸ್ಮರಣ ಬಿಗುರಿಸಿಲು ಕೂದಲೇ ನಮ್ಮಯ ಶುಂಭ ಕೆಟ್ಟನು 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 ತಿಳಿದು ನೋಡಲು ಈಕೆ ಮಾನಿನಿಯೇ ಶಿವ ಶಿವ ಸಿಕ್ಕುವಳೆ ದಾನವಗೆ ಸಿಕ್ಕಲು ದಕ್ಕುವಳೆ ತ್ರೈಜಗವ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ರಕ್ಷಿಸುವ ಮಾತೆ ಈಕೆ ಸಿಕ್ಕುವಳೆ ಮಕ್ಕಳಾಟಿಕೆಯಾಯಿತು ನಮ್ಮದು ಕೇವಲ ಮಕ್ಕಳಾಟಿಕೆಯಾಯಿತು ನಮ್ಮದು ರಕ್ಕಸೋನು ಅಳಿಯಿತೊಂದಿಗೆ ಮಿಕ್ಕ ಮಾತೇನು ಒಡೆಯನಾಗಿಯು ಮಾನ್ಯವೆನಗೆ ಶಿವ 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 ಈಕೆ ಮಾನಿನಿಯೇ ಶಿವ ಶಿವ ಶಿವನೇ ಶಿವ 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 ನನಗೆ ಅರಿವಿಲ್ಲದೆ ನನ್ನ ಬಾಯಿಯಿಂದ ಶಿವ ಶಿವ ಎನ್ನುವಂತಹ ನಾಮ ಹೊರಡುತ್ತಾ ಇದೆ. ಈ ಇಳಿ ವಯಸ್ಸಿನಲ್ಲಿಯೂ ನನಗಿರುವಂತಹ ಕುತೂಹಲ, ಕದಂಬವನವನ್ನು ಸೇರಬೇಕು ಎನ್ನುವಂತಹ ಅತೀವವಾದಂತಹ ಉತ್ಸಾಹವೇ ಆದಷ್ಟು ಶೀಘ್ರವಾಗಿ ನಾನು ಕದಂಬವನವನ್ನು ಸೇರುವ ಹಾಗೆ ಮಾಡಿಬಿಟ್ಟಿದೆ. ಚಂಡಮುಂಡರು ಮಾತ್ರ ಪ್ರವೇಶಿಸುವುದಕ್ಕೆ ಸಾಧ್ಯವಾದಂತಹ ಕಾಡಿದು. ನಡು ಮಧ್ಯಾಹ್ನದ ಹೊತ್ತು ಸೂರ್ಯರಶ್ಮಿಗೆ ಒಳಪ್ರವೇಶಿಸಲು ಅಸಾಧ್ಯವಾದಂತಹ ಕಾಡು. ಶತಕೋಟಿ ದಿವಾಕರರ ಪ್ರಭೆಯ ಹಾಗೆ ಜ್ವಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಾ ಇದೆಯಲ್ಲ. ಒಂದಕ್ಕೊಂದು ವೈರಭಾವದಿಂದ ಇರಬೇಕಾಗಿರುವಂತಹ ಖಗ ಮೃಗ ಸಂಕುಲ ಸ್ನೇಹ ಭಾವದಿಂದ ವರ್ತಿಸುತ್ತಾ ಇದೆ. ಇದೇನು ಋಷ್ಯಾಶ್ರಮ ಪ್ರದೇಶವೇ ಅಲ್ಲ ಎನ್ನುವುದಕ್ಕೆ ಸಾಕ್ಷಿಯದು ನಮ್ಮ ಒಡೆಯನ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶ. ಹಾಗಾದರೆ ಏನಿರಬಹುದು ಎನ್ನುವಂತಹ ಸಹಜ ಕುತೂಹಲದಿಂದ ಸುತ್ತುವ ಭೂ ವ್ಯೋಮ ಪಾತಾಳವನ್ನು ಒಂದು ಮಾಡಿ ನಿಂತಹ ಚಿನ್ನದ ಉಯ್ಯಾಲೆ, ಇದರಲ್ಲಿ ಕುಳಿತಿರುವವಳು ಈ ಬಾಲೆ. ಏನಿದು ಈ ಲೀಲೆ? ಕಾಣಬಾರದೆ ಇವಳ ಶ್ರೀಮುಖವನ್ನು. ಮೃದು ಮಧುರ ಮಂದಹಾಸದ ಸುಪ್ರಸನ್ನ ವದನೆಯಾಗಿ ಅರುಣಾಧರದ ರದನ ಪಂಕ್ತಿಯ ದೀಪ್ತಿಯಿಂದುಪ್ಪಿ ನಯನ ಮನೋಹರಳಾಗಿ ರಾರಾಜಿಸುವ ದಿವ್ಯ ಮಂಗಳ ಸ್ವರೂಪ. ಇವಳನ್ನು ಕಂಡ ಮಾತ್ರದಲ್ಲಿ ಆಂತರ್ಯದಲ್ಲಿ ಭಕ್ತಿಯು ಅಭಿಮಾನವೂ ಕೇರುತ್ತಾ ಇದೆ. ಇವಳು ತ್ರೈ ಜಗದಂಬಿಕೆ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸ್ಮರಣ ಶರಹತಿಗೆ ಒಳಗಾದಂತಹ ಶುಂಭ ಕೆಟ್ಟ 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 ತಿಳಿದು ನೋಡಿದರೆ ಏಕೆ ಮಾನಿನಿ. ಇವಳು ನಮ್ಮ ಒಡೆಯನಿಗೆ ಸಿಗುವುದಕ್ಕೆ ಸಾಧ್ಯವುಂಟೆ? ಸಿಕ್ಕಿದರೂ ದಕ್ಕಿಯಾಳು ಇಲ್ಲ. ಅಗಣಿತ ಸ್ತುತಿಪಾತ್ರಳಾಗಿ ಘನ ಜಗನ್ಮಯಳಾಗಿ ವೇದಾಂತ ವೇದ್ಯೆಯಾಗಿ ರಂಜಿಸುತ್ತಾ ಇರುವಂತಹ ಇವಳನ್ನು ನಮ್ಮ ಒಡೆಯ ವರಿಸ ಬಯಸಿದನಲ್ಲ. ಒಡೆಯನ ಯೋಚನೆ ಏನೇ ಇರಲಿ, ಅಪಾತ್ರನಾದಂತಹ ನನಗೆ ಈ ಅಪ್ರಮೇಯಳನ್ನು ಕಾಣುವಂತಹ ಮಹಾಭಾಗ್ಯವನ್ನು ಶುಂಭ ಕಲ್ಪಿಸಿದ ಬಳಿಕ ಇವಳನ್ನು ಮಾತನಾಡಿಸಬೇಕು. ಅವ್ವಾ 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 ಜನನೀ ಕೇಳಿ ಬಿನ್ನಗವನು ಕರುಣದುಳಿಂದು ವನದಲ್ಲಿ ಕುಳಿತಿರುದ್ಯಾಕೆ ಅಮ್ಮ ಸನುಮತವಲ್ಲಿದು ನಿನಗೆ ಬೀಳುವಿನೋದು
ತನುಜೇಜ ಶುಂಭನ ಬಯಕಿಗೆ ಅಮ್ಮ ಜನನಿ ಕೇಳ್ಬಿನಗವನು ಕರುಣದೊಳಿನದು ವನದಲ್ಲಿ ಕುಳಿತಿದು ಯಾಕೆ ಜನನಿ ಜನನಿ ಪಾವನ ಪದಾರವಿಂದಗಳಿಗೆ ಸುಗ್ರೀವನ ಅಭಿವಾದನೆಗಳು ತಾಯಿ. ಒಡೆಯನಾಗಿರುವಂತಹ ಶುಂಭನ ಆಣತಿಯ ಮೇರೆಗೆ ನಿನ್ನ ದಿವ್ಯ ಸನ್ನಿಧಿಯನ್ನು ಸೇರಿಕೊಂಡಿದ್ದೇನೆ. ಜನನಿ, ನೀನೇನು ನಿನ್ನ ಮಹಾತ್ಮೆ ಏನು ಎನ್ನುವ ಹಾಗೆ ನಾನು ತಿಳಿದಿದ್ದೇನೆ. ಆದರೆ ನನ್ನ ಒಡೆಯನಾಗಿರುವಂತಹ ಶುಂಭ ನಿನ್ನ ಬಗ್ಗೆ ಎಷ್ಟು ತಿಳಿದಿದ್ದಾನೆಯೋ ಗೊತ್ತಿಲ್ಲ ತಾಯಿ. ಅತುಳ ವಿಕ್ರಮಿಯಾತ ಪುರುಷನಿಗೆ ಪ್ರಧಾನವಾಗಿರಬೇಕಾದಂತಹ ರೂಪ ಸಂಪನ್ನತೆಯಿಂದ ಕಂಗೊಳಿಸುತ್ತಾ ಇದ್ದಾನು. ಅವ್ವ, ನಿನ್ನನ್ನು ಜನನಿ ಎನ್ನುವ ಹಾಗೆ ಸಂಬೋಧಿಸುತ್ತಾ ಇದ್ದೇನೆ. ಜನನಿಯಾದಂತಹ ನಿನ್ನ ಬಳಿಯಲ್ಲಿ ಮಕ್ಕಳಿರ್ಬೇಕಿತ್ತಮ್ಮ, ಅಥವಾ ಮಕ್ಕಳಿರುವಲ್ಲಿ ನೀನಿರ್ಬೇಕಿತ್ತು. ಇದು ಯಾವುದು ಗೋಚರಿಸುತ್ತಾ ಇಲ್ಲ ತಾಯಿ. ಚತುರ್ದಶ ಭೂತದಲ್ಲಣನಾಗಿ ಮೆರೆಯುತ್ತಾ ಇರುವಂತಹ ಶುಂಭ, ನೀನು ಇಲ್ಲಿ ಇರುವಂತಹ ವಿಚಾರವನ್ನು ತಿಳಿದು ನಿನ್ನನ್ನೇ ವಿವಾಹ ಆಗಬೇಕು ಎನ್ನುವ ಹಾಗೆ ಹಂಬಲಿಸಿದ್ದಾನೆ ತಾಯಿ. ಅದಕ್ಕೆ ಬೇಕಾಗಿ ನನ್ನನ್ನು ಇಲ್ಲಿಯವರೆಗೆ ಕಳುಹಿಕೊಟ್ಟಿದ್ದಾನೆ. ಜನನಿ, ಅವನನ್ನು ವರಿಸುವುದಕ್ಕೆ ಬೇಕಾಗಿ ಉಯ್ಯಾಲೆಯಿಂದ ಕೆಳಗಿಳಿದು ಬರುವೆಯ ಈ ತರಳಿದರೆ ಎನ್ನ ವಾರ್ತೆಯ ಧೂತ ಶುಂಭಾದುರಗೆ ಬೀಳುವ ದೂತರಿಲ್ಲೆಂದೆನು ತೊಯ್ಬಿದಲಾದನನ್ನು ಸುಗ್ರೀವನ ಮಾತುಗಳನ್ನು ಕೇಳಿ ನಡಿ ಬಂದು ಹೋಯಿತು. ಒಬ್ಬನೇ ನನಗೆ ಮುರಳಿ ಬಿಟ್ಟನಲ್ಲ. ಈತ ಅಳಿದನೆಂದಾದರೆ ನನ್ನ ವಿಚಾರವಾಗಿ ಶುಂಭನಿಗಿರಲು ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ, ಹೇಳಪ್ಪ. ಕದಿಯೋ ಗುಳ್ಳದಿರಮ್ಮ ಎನ್ನ ಸಲಗೋ ಸಲಗೊಯ್ಯೋ ಶುಂಭಾಕ್ಯನ ಮತದಂತಿ ಭಿನ್ನಗೈದೆ ಮತಿಶೂನ್ಯನೋ ಮಾದೃತಿ ನೀರರಿವೆ ದೈತ್ಯ ಪತಿಗೇನು ಆಜ್ಞೆಯು ಎನಗರುವು ಅಮ್ಮ ಹಸಿವರಿತು ತಾಯಿ ತನ್ನ ಶಿಶುವಿಗೆ ಹೊಸೆದು ಪಾಲ್ಗೊಡುವಂತೆ ನೀ ಪೋಷಕಳಾಗಿ ಸಲಹದೆ ಅನ್ಯರೆ ಹಾರಿದ್ದಾರೆ ಜನನಿ. ಬಸಿರೊಳಗೆ ಕೋಟಿ ಬ್ರಹ್ಮಾಂಡವ ಪಸರಿಸಿ ಪುಣ್ಯಾತ್ಮಿನಿ ನಮ್ಮ ಸರ್ವಾಂತರ್ಯಾಮಿಯಾಗಿರುವಂತಹ ನಿನ್ನ ಸಮ್ಮುಖದಲ್ಲಿ ನನ್ನ ಆಂತರ್ಯದ ಸತ್ಯವನ್ನು ಬಿತ್ತರಿಸಿದ್ದೇನೆ ವಿನಃ ನನ್ನಲ್ಲಿ ಯಾವ ಕೆಟ್ಟ ಭಾವನೆ, ಯಾವ ಕೆಟ್ಟ ಯೋಚನೆ ಇಲ್ವಮ್ಮ. ಒಡೆಯನ ಬಳಿಯಿಂದ ಬಂದಿದ್ದೇನೆ, ಹೋಗಿ ತಿಳಿಸುವುದಕ್ಕೆ ಉತ್ತರ ಬೇಕವ್ವ. ಸುಗ್ರೀವ, ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲ ಎಂದು ಅರ್ಥೈಸಿಕೊಂಡಲೇ ಶುಂಭ ಯುದ್ಧದ ವಿಚಾರವನ್ನು ಗಂಡಮಂಡಲಲ್ಲಿ ತಿಳಿಸಿದ್ದಿ. ಯುದ್ಧಕ್ಕಾಗಿ ಶುಂಭನೇ ಬರಬಹುದೆನ್ನುವಂತಹ ನಿರೀಕ್ಷೆಯಲ್ಲಿದ್ದವಳು ನಾನು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಸಂಧಾನವನ್ನೇ ಮೂಡಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಸುಗ್ರೀವ, ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸೌರವಾಗಿ ಸಜ್ಜನ ವ್ಯಕ್ತಿ ಎನಿಸಿಕೊಂಡೆ. ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಮಂತ್ರ, ಮಾಟ, ಮಾರಣ, ಮಾರಕಾದಿ ರಕ್ತಪಾತ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಬರಡು ಬಂಜಿಯಾಗಿ ಕಣ್ಣೀರನ್ನು ಸರಿಸುತ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ಯಾ? ನಿನ್ನ ಒಡೆಯ ಶುಂಭನೇ. ದೇವಿಯ ಕಣ್ಣೀರಿಸಬೇಕಿದ್ರೆ ದುಷ್ಟ ಸಂಹಾರ ನಡೆಯಲೇಬೇಕು. ಅದಕ್ಕಾಗಿ ನಾನು ಈ ಕದಂಬವನವನ್ನು ಆಯ್ದುಕೊಂಡಿದ್ದೇನೆ. ಹೋಗಿನ ಒಡೆಯನಲ್ಲಿ ಹೇಳು, ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಟೆನೆ, ಅವನ ತಮ್ಮದಿ ಶುಭ ಬಲಾಟೆನೆ. ಪ್ರತ್ಯಕ್ಷ ಕಣ್ಣಕ್ಕಂಜುವುದಿಲ್ಲವಂತೆ. ಸ್ಪಷ್ಟವಾಗಿ ಹೋಗಿ ತಿಳಿಸು.
ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದರು. ಸಂಧಾನವನ್ನು ಧಿಕ್ಕರಿಸಿದರು. ಕರೆದುಕೊಂಡು ಹೋಗುವುದಕ್ಕಾಗಿ ಬಂದವ ಸಾಮಾನ್ಯನಲ್ಲ, ರೂಪರಾಕ್ಷ ಬಂದಿದ್ದೇನೆ. ಸಿದ್ಧವಾಗಿದೆ.
ಸುಮ್ಮನಿರಲಿಲ್ಲ. ಏನು ಮಾಡಿದ್ರಿ? ಸ್ವಂತ ಮುಂತಾನೆ ಕಲಿಸಿಕೊಟ್ಟೇನೆ. ಪರಿಣಾಮ ಅವನ ಶೀಲವನ್ನೇ ಚಂಡಾಲ. ಆಮೇಲೆ ಇನ್ನು ನಾನೇ ಮುಂದುವರಿಬೇಕೆಂಬ ಉದ್ದೇಶದಲ್ಲೇ ಸಾರಥಿಗೆ ನಾನೇ ಹಾಕಿಯನ್ನು ಮಾಡಿ ರಥವನ್ನೇ ಆಡಿ ಆಯುಧವನ್ನೇ ಬಿಲ್ಲು ದಂಡಿಸಿ ಆದರೂ ಗೊತ್ತೇನ? ಓ ಧನುಜೇಶ
ಕೈಗೆ ದುಡಿದಿದ್ದರೆ
ಮೂರ್ಖತನಕ್ಕೆ ಖಂಡಿತವಾಗಿಯೂ ಕ್ಷಮೆ ಇಲ್ಲ. ಓರ್ವ ತಿಳಿಯದೇ ಅಪರಾಧವನ್ನು ಮಾಡ್ತಾನೆ ಅಂತ ಆದ್ರೆ ಆತ ಮೂಢರಾಗುವುದಕ್ಕೆ ಸಾಧ್ಯ. ಮೂಢತನಕ್ಕೆ ಖಂಡಿತವಾಗಿಯೂ ಕ್ಷಮೆ ಇದೆ. ಪ್ರಭು, ನಾವೆಲ್ಲರೂ ಮೂರ್ಖರಾಗಬಾರದು ಎನ್ನುವುದೇ ನನ್ನ ಪ್ರಾರ್ಥನೆ. ನೀವೇ ಆಲೋಚನೆ ಮಾಡಿ, ನಿಮಗಿರುವಂತಹ ವರಪ್ರಸಾದವಾಗುವುದು ಯಾವುದು? ಯೋನಿಜರಿಂದ ಮರಣ ಇಲ್ಲ. ಅವಳು ಯೋನಿಜರೇ, ಅವಳ ತಂದೆಯಾರು, ತಾಯಿಯಾರು, ಬಂಧುಯಾರು, ಬಳಗಯಾರು ಯಾವ ವಿಚಾರವೂ ನಮಗೆ ತಿಳಿದಿಲ್ಲ. ಅವಳ ಯೋನಿಗೆಯೇ ಹೌದು. ಅವಳನ್ನು ತುಡುಕಿದೆವು ಎಂದಾದರೆ ಖಂಡಿತವಾಗಿಯೂ ನಾಶ ಸಂಭವಿಸುವುದರಲ್ಲಿ ಸಂದೇಹವೇ ಇಲ್ಲ. ಪ್ರಭು, ಕಟ್ಟುವುದಕ್ಕೆ ಬಹಳಷ್ಟು ಕಷ್ಟ, ಹೊಡೆಯುವುದಕ್ಕೆ ಬಹಳಷ್ಟು ಸುಲಭ, ಏರುವುದಕ್ಕೆ ಬಹಳಷ್ಟು ಕಷ್ಟ, ಜಾರುವುದಕ್ಕೆ ಬಹಳಷ್ಟು ಸುಲಭ. ನೀನೇ ಪರಿಶ್ರಮ ಪಟ್ಟು ರಕ್ಕಸ ಕುಲ ಕೋಟಿಯನ್ನು ಉತ್ತರಿಸಿದವ, ರಕ್ಕಸ ಕುಲ ಸಾಮ್ರಾಜ್ಯನಾಗಿ ಮೆರೆದವ. ನೀನೇ ಬೆಳೆಸಿದಂತಹ ವೃಕ್ಷವನ್ನು ಅದು ವಿಷವೃಕ್ಷವಾದರೂ ತಾನೇ ಕೈಯಾರೆ ಕಡಿಯುವಂತಹ ಪ್ರಯತ್ನವನ್ನು ಮಾಡುವುದಿಲ್ಲ. ಆದ ಕಾರಣ ಪ್ರಭು, ನನ್ನ ಪ್ರಾರ್ಥನೆ ಇಷ್ಟೇ, ಅವಳೊಂದಿಗೆ ಹೋರಾಟ ಮಾಡಿದೆವು ಎಂದಾದರೆ ನಮ್ಮ ನಾಶ. ಆದ ಕಾರಣ ನಾವೆಲ್ಲರೂ ಹೋಗಿ ಅವಳ ಪಾದಾರ ಎಣ್ಣೆಗಳಿಗೆ ಕೊಡಬಟ್ಟು ಅವಳ ಅನುಗ್ರಹದಂತೆ ನಾವು ಮಾಡೋಣ. ಎಲ್ಲರಿಗೆ ತಂತ್ರವನ್ನು ಮಾಡಿಸಿದ್ದೇನೆ, ನನ್ನನ್ನೇ ಪೂಜಿಸ್ತಾ ಇದ್ದಾರೆ. ನೀನು ಹೇಳ್ತಾ ಇದ್ದಲ್ಲ, ದೇವಿಯೊಬ್ಬಳು ಆಕೆಯನ್ನು ಪೂಜಿಸಿ ಅರ್ಚಿಸಿ ಮೆಚ್ಚಿಸಿದ್ರೆ ತಾಲೂರಿಗೆ ಹುಡುಗಾಡತ್ತ ನಿನ್ನನ್ನೇ ಕಳಿಸ್ತಾ ಇದ್ದೇನೆ. ಆ ದೇವಿಯನ್ನು ಪೂಜಿಸಿ ಅರ್ಚಿಸಿ ಇಲ್ಲಿಗೆ ಕರೆಕೊತ್ತ ಈ ಶುಂಭರಿಗೆ ಮದುವೆ ಮಾಡಿಸು. ದೇವಿಗೆ ಪೂಜೆ ಮಾಡು. ಇಷ್ಟು ಮಾಡುವುದಕ್ಕೆ ನಿನ್ನಿಂದ ಕೂಡಿದ ಹೋಗು. ಇಲ್ಲದಿದ್ರೆ
ಇದಂತಹ ಕಾಡು, ಈ ಪ್ರಪಂಚದಲ್ಲಿರುವಂತಹ ಕಾಡು ಬೇಡುಗಳನ್ನು ನೋಡದೇ ಇರುವವರೇನು ರಕ್ತಬೀಜನಲ್ಲ. ಆದರೆ ಇಂತಹ ಭಯಾನಕವಾಗಿರುವಂತಹ ಗುಡ್ಡಾರಣ್ಯವನ್ನು ಸ್ವಪ್ನದಲ್ಲಿಯೂ ಕೂಡ ಕಲ್ಪಿಸಿಕೊಳ್ಳಿಲ್ಲ. ಇದು ಕಾಡಲ್ಲ, ಇದೊಂದು ಚಕ್ರ ವ್ಯೂಹ ಎಂಬುದಕ್ಕೆ ಯಾವ ಅನುಮಾನವಿಲ್ಲ. ಸರಿ ಸರಿ ಸರಿ, ಕದಂಬ ಎನ್ನುವಂತಹ ಒಂದು ಮನವಿದೆ ಎಂಬುದನ್ನು ಹೇಳಿ ಕೇಳಿ ಮಾತ್ರವೇ ನಾವು ತಿಳಿದುಕೊಂಡರೆ ಹೊರತು ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂತಹ ದೇವಭೂಮಿಯಾಗಿದೆ ಇದು. ಅಂತಹ ಕ್ಷೇತ್ರಕ್ಕೆ ಮನೋವೇಗದ ಬರುವಂತಹ ಕಂಡವನ್ನ ಪ್ರಥಮವಾಗಿ ಕಾಲೂರಿತು. ಆ ಬಳಿಕವೇ ದಾನವರಾಗಿರುವಂತಹ ಆಗಮನಕ್ಕೊಂದು ದಾರಿ ದೊರಕಿತು. ಹಾಗೆಂದು ಆಗಮನಕ್ಕೆ ದಾರಿ ದೊರಕಿದೆ ವಿನಃ ಇಲ್ಲಿಂದ ನಿರ್ಗಮಿಸುವುದಕ್ಕೆ ದಾರಿ ದೊರಕಿದೆ ಏನೋ. ಓಹೋ, ಅಂತೂ ಇಲ್ಲಿಗೆ ಬಂದ ಮೇಲೆ ಯಾವುದು ವ್ಯತ್ಯಾಸ ಕಾಡುತ್ತಾ ಇವೆ. ಯಾವತ್ತೂ ಹತನ್ಮುಖಿಯಾಗಿ ನುಗ್ಗುತ್ತಾ ಇರುವಂತಹ ಪ್ರಕೃತಿ ಸೌಂದರ್ಯವೇ ಏನೋ ವ್ಯತ್ಯಾಸಗೊಳ್ಳುತ್ತಾ ಇವೆ. ಹಾಗಾದರೆ ಯಾವುದೋ ಒಂದು ವಿಚಾರ ವಿಶೇಷತೆ ಇಲ್ಲಿ ಇದೆ ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಮುಂದುವರಿತೇನೆ. जय जय
ಎಂಬುದು ಇದರ ಅರ್ಥವಲ್ಲ. ದಿವ್ಯವಾಗಿರುವಂತಹ ಮಂಗಳ ಮಹಾ ಸ್ವರೂಪವನ್ನು ನೋಡಿ ನಿನ್ನ ಜೀವನದಲ್ಲಿ ಇನ್ನೂ ನೀನು ಕಲಿಯುವುದಕ್ಕಿದೆ ರಕ್ತ ಬೀಜ. ಕಲಿತು ರಕ್ತ ಬೀಜ ಎಂಬುದಾಗಿ ನನ್ನ ಅಂತರಾತ್ಮವೇ ನನ್ನ ಬಿತ್ತರಿಸುತ್ತಾನೆ. ನೋಡಬಾರದೆ, ದಿವ್ಯವೂ ಮಂಗಳವೂ ಆಗಿರುವಂತಹ ಪ್ರಭಾವಳಿಯಿಂದ ರಂಜಿಸುತ್ತಾ ಇದ್ದಾಳೆ. ಆಕಾಶದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣ ಬಿಯಾನೆಯಲ್ಲಿ ಗಾಢ ಗರ್ವದಿಂದ ಕುಳಿತಂತಹ ಮಹಾಶಿವೆಯನ್ನು ನೋಡಿ ಅತ್ತಿಂದ ಇತ್ತಿಂದಂತಹ ವ್ಯವಕಾರಿಗಾಡುತ್ತಾ ಇದ್ದಾನೆ. ಭೂತ ಭವಿಷ್ಯದ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನೇ ತೋರ್ಪಡಿಸುತ್ತಾ ಇದ್ದಾನೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಎತ್ತಿರದಾಗಿರುವಂತಹ ಮತ್ತೊಂದು ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ, ಕಾಮುಕರಿದ್ದಾರೋ, ಕಾಮಾಂತರಿದ್ದಾರೋ ಅಂತವರನ್ನು ನಿಗ್ರಹಿಸುವುದಕ್ಕಾಗಿ ಪ್ರಳಯ ಕಾಲದ ರುದ್ರನಂತೆ ವ್ಯವಹರಿಸಬಲ್ಲವನು ನಾನು ಎಂಬುದನ್ನೇ ತೋರ್ಪಡಿಸುತ್ತಾ ಇದ್ದಾಳೆ. ಮುಗುಳ್ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿ ಆಗಿದ್ದಾಳೆ. ಬ್ರಹ್ಮಾಂಡೋದರ ಬರಿತೆಯಾಗಿರುವಂತಹ ಈಕೆಯನ್ನು ನನ್ನ ದೊಳೆ ಬಯಸಿಬಿಟ್ಟಲ್ಲ. ಹೌದು, ಅತ್ಯುನ್ನತಿ ಪತನ ಭಾರತಕ್ಕೂ ಎತ್ತರಕ್ಕೆ ಒಬ್ಬ ಏರ್ತಾಳೆ ಅಂತಾದ್ರೆ ಒಂದಲ್ಲ ಒಂದನ್ನು ಸಹ ಪ್ರಪಾತಕ್ಕೆ ಬೀಳಲೇಬೇಕು. ಸರ್ವೇಶ್ವರಿ ಆಗಿರುವಂತಹ ಈಕೆಯನ್ನು ಸರಿಯಾಗಿ ಅರಿಯದೆ ತಿಳಿಯದೆ ಕಾಮುಕನಾಗಿ ವರ್ತಿಸಿದ ಇವಳನ್ನು ಬಯಸಿದ ಮಾತ್ರಕ್ಕೆ ಆತ ತನ್ನ ಸಮಾಧಿಯನ್ನೇ ತೋಡಿಕೊಳ್ತಾ ಇದ್ದಾನೆ ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಏನು ಮಾಡಲಿ ಶಿವನೇ, ಏನು ಮಾಡಲಿ? ಶಿವ ದೊರೆಯಲ್ಲಿ ಭಾಷೆಯನ್ನು ಬಂದಿದ್ದೇನೆ, ಅಲ್ಲಿರುವಂತಹ ತಂಡಿಯನ್ನು ತರುತ್ತೇನೆ ಎಂಬುದಾಗಿ ಸಾಧ್ಯವೇ ನನ್ನಿಂದ? ಕೇಡು ಇವಳಿಂದ ಬಂದ ನಮ್ಮ ವಂಶಕ್ಕೆ ಕೇಡಾಗಿ ಬಂದಿದ್ದಾನೆ. ಹೌದು, ಹಾಗಾದ್ರೆ ಒಲಿಸಿಕೊಳ್ಳಬೇಕು. ದಾರಿ ಹೊಂದಿದೆ. ಭಕ್ತಿ ಒಲಿಯುತ್ತಾಳಂತೆಯೇ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆಯೇ ತಾಯಿ. ಭಕ್ತಿಯಿಂದಲೇ ಆರಾಧಿಸುವ ಮೂಲಕ ಅಮ್ಮನ ಮನಸ್ಸನ್ನು ಮೆಚ್ಚಿಸಿಕೊಳ್ಳುವಂತಹ ಪ್ರಯತ್ನ ಮಾಡುತ್ತೇನೆ.
ಮಣ್ಣಿಗೆ ನಿನ್ನ ಎಡ ಕಾಲಿನ ಪಾದವನ್ನು ಊರಿದೆ ಅಂತಾದ್ರೆ ಅಮ್ಮ ಆ
ಅಲ್ಲಿರುವಂತಹ ದುಷ್ಟಗಳ ಶಿಷ್ಟರಾಗುತ್ತಾರೆ, ದುರ್ಜನಗಳ ಸಜ್ಜನರಾಗುತ್ತಾರೆ, ದುರಾಚಾರಿಗಳೆಲ್ಲ ಸಚ್ಚಾರಿತ್ರವಂತರಾಗುತ್ತಾರೆ. ದುರ್ಮತಿಯಾಗಿರುವಂತಹ ಸಿಂಹದವರೇ ನಿನ್ನ ಕೈಯನ್ನು ಹಿಡಿಯುವುದಕ್ಕೆ ಮನಸ್ಸು ಮಾಡಿದ್ದಾನೆ. ರೂಪವನ್ನು ನೋಡಿದ ಅಂತಾದ್ರೆ ಅಮ್ಮ ಕೈ ಹಿಡಿಯುವುದಲ್ಲ, ಕಾಲು ಹಿಡಿಯುತ್ತಾನೆ, ಗರ್ಭಗುಡಿಯನ್ನು ಕಟ್ಟುತ್ತಾನೆ, ಮಂಗಳ ಆರತಿಯನ್ನು ಬೆಳಗುತ್ತಾನಮ್ಮ. ಹಾಗಾಯಿತು ತಾಯೇ, ನಮ್ಮ ದಾನವ ವಂಶ ಉಳಿಯುವುದಕ್ಕೆ ಸಾಧ್ಯವಿದೆ, ಬೆಳಗುವುದಕ್ಕೆ ಸಾಧ್ಯವಿದೆ ಅಮ್ಮ. ನಮ್ಮವರ ಮೇಲೆ ಕೃಪಾ ದೃಷ್ಟಿಯನ್ನು ಬೀರಿ ನಮ್ಮ ಜೊತೆಯಲ್ಲಿ ಬರಬೇಕಮ್ಮ. ರಕ್ತ ಬೀಜ ಕೇವಲ
सुद्धा ऐकायला पूजा बघतोय दुसरे संहार बघतोय जननी लोक पूजा प्रार्थना देवेंद्र निकपत्तीची सुद्धा पर्याय ಈ ಸ್ವರೂಪಕ್ಕೆ ಸತ್ಯ ಪವಿತ್ರವಾದ ಜಾಗೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಈ ಸನ್ನಿಧಿಯಲ್ಲಿ ಒಂದು ವಿಶೇಷವಾದ ಮಂಟಪ ಮೇಘ ಆ ಸಂಕಲ್ಪ ಆ ದೇವರ ಅಪ್ಪೆ ಬಗ್ಗೆ ಒಟ್ಟಿಗೆ ಸೇರಿಸಿ ಒಂದು ಸಂಕಲ್ಪ ಬರ್ತದೆ ಈ ಬುದ್ಧಿ ಒಂದು ಆಡಳಿತ ಮಂಡಳದ ಸದಸ್ಯರೆಲ್ಲ ಸೇರಿದು ಈ ತೀರ್ಮಾನ ಪತ್ರ ಈ ಕಡೆಗೆ ಸಮಾರಂಭ ಬರ್ತದೆ ಮುಖ್ಯವಾಗಿ ಕಾರ್ಯಕ್ರಮ ಮಾಡಿಕೊಡಬೇಕು ಮನಸ್ಸು ಅಭಿಲಾಷ ಜೀವನವಾಗೋತಾರೆ ಭಾರಿ ಸಂತೋಷ ಅಂದ್ರೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿರ ಕಲೆಯಿಂಚಿನ ಮಹಿಮೆಯಿಂಚಿನ ಮಾತೇಶ್ವರಗಳು ಉಲ್ಪ ಮಾತ್ರದ್ದು ನಾನು ಸೇರಿದು ಪಟ್ಟದು ಬೋಳು ಅಂಚಿತ್ರ ಒಂಜಿ ಕೆಲಸ ಮಲ್ಕೊಡುತ್ತಿದ್ದ ಉದ್ದೇಶದ ಅಪ್ಪೆ ಬಗ್ಗೆ ಸೇರೋದು ಇಂತಾದಿರಕ್ಕೂ ಈಗ ಸಾರತ್ತು ಮಾತಿನ ಸೇರಿದು ಬರ್ತಿರತ್ತ ಸಂತೋಷ ಪರಿಪೂರ್ಣ ಸಂತೋಷ ತುಂಬ ಇಂಚಿನ ತುಂಬ ಬಯಕೊಂಡ ಓಯಕ್ಕೆ ಬರ್ತಕ್ಕೆ ಕುಟುಂಬಕ್ಕೆ ಮುಖ್ಯಗಳು ದಾಮಡಿ ತುಂಬ ಬರ್ತಕ್ಕೆ ಕಚ್ಚ ಕಾಲ್ಪಟ್ಟ ಬರಬೇಕು ಈ ಜಾಗದ ಆ ಕಲೆ ಕೀರ್ತಿ ನಮ್ಮ ದಿಕ್ಪಾಲಿ ಭಾರಿ ಸಂತೋಷ ಅವರು ಕೆಲವು ಸಮಯ ಈ ಜಾಗಕ್ಕೆ ಈ ಬರಲ್ಲೇ ಮಾಡ್ತೇನೆ ಮಕ್ಕಳಿಗೆ ತಿಂತಲ್ಲ ಬರ್ತಾರೆ ಬರ್ತಾರೆ ಭಾರಿ ಪದ ಬಂಡರು ಇದ್ದಲ್ಲ ಈ ಇಂಥ ಕಾರ್ಯಕ್ರಮ ವ್ಯವಸ್ಥೆ ಬರ್ತಾರೆ ಸಂತೋಷ ಪರಮಾತ್ಮೆ ಕೋಡ್ಕೋಡ ಹೇಳ್ಕೊಳ್ತೇನೆ ಪ್ರತ್ಯೇಕವಾಗಿ ಅಗತ್ಯ ಕೋಡ್ಕೋಡ ಬಾಬರಿಲು ಅವರು ಮನೆ ಹೆಚ್ಚಿನ ಮಾತಾಡ್ತಿದ್ದು ಅಹಂಕಾರ ಮಕ್ಕಳೇ ಈಗ ತಿಂಚಿನ ಆ ಕಲಾವಿದ ನನ್ನ ಜೋಕುಲೇಕ ಇಷ್ಟ ಪಾರಾಯಣ ತುಂಬ ಮಾಡಿರಿ ಪ್ರಮುಖ ಹತ್ತಿರ ಜೋಕುಲು ಮರಬೇಡ ಬಂದಿದ್ದು ಪಾರಿಗಳು ಸಂಸ್ಥೆಯನ್ನು ಬರ್ತದೆ ಆ ಮೂಲಕವಾದ ಕಲಾವಿದ ಕೂಡ ವ್ಯವಸ್ಥೆಯನ್ನು ಮಾಡ್ತಾರೆ ಕುರುಮುಲ ಇದಕ್ಕೆ ಮುಂಚೆಗಳಲ್ಲಿ ಸೂರ್ಯ ಚಂದ್ರನಿ ಪುರಾತ ಗೊತ್ತ ಈಗ ಕೀರ್ತಿ ಆ ಬಾಲದ ಒಂದೇ ಕೋಲು ಕಟ್ಟಕ್ಕೆ ಬೇಜಾರವನು ಗಂಟೆ ಕೈ ಕಟ್ಟುಕೊಂಡು ಗೊತ್ತಾಗ ಆಗ ಗೊತ್ತು ಈ ಕೋಲು ಯಾನಿದ್ದೆ ಮುಗಚ್ಚಣಿ ಆ ಸುಬ್ರಹ್ಮಣ್ಯ ಸ್ವಾಮಿಯ ಸಾಗಿ ಸ್ವಲ್ಪ ಓದಿಯಕ್ಕೆ ಬತ್ತಕ್ಕೆ ಕೀರ್ತಿ ಸಂಪತ್ತು ಆಕೆ ಮತ್ತೆ ಸಂತೋಷ ಒಟ್ಟಿನ ಸಪ್ತವರ್ಗೈನಿಯಾನು ಬೇಜಾರು ಮಾಡ್ತಾರೆ ಸಂಪತ್ತು
ದುಷ್ಟನಾದಂತಹ ಶಂಭನನ್ನು ವಧಿಸಿ ಶಾಂಭವಿಯಾದಳು ತಾಯಿ. ಇಂದು ವಿಜಯವನ್ನು ಸಂಪಾದಿಸಿ ಶಾಂಭವಿ ವಿಜಯವನ್ನು ಸುತ್ತಾ ಇದ್ದೇವೆ. ಹೌದು, ಧರೆಯಲ್ಲಿ ಧರ್ಮವು ಪ್ರತಿಷ್ಠಾಪನೆಯಾಗಬೇಕಿದ್ರೆ, ಅಧರ್ಮವು ಅವನತಿಯನ್ನು ಮಾಡಬೇಕಿದ್ರೆ ತಾಯಿಯ ಅನುಗ್ರಹವಲ್ಲದೆ